ಬಿಫೋರ್ ವಿತ್ ಯು ಎಂದೆಂದಿಗೂ ನಿಮ್ಮೊಂದಿಗೆ ನಾನು ಮೈಮ್ ರಾಮದಾಸ್. ಈ ಕಾರ್ಯಕ್ರಮವನ್ನು ನೀವು ಯೂಟ್ಯೂಬ್ ಮೂಲಕವೂ ಕೂಡ ನೋಡಬಹುದಾಗಿದೆ, ಜೊತೆಗೆ ಫೇಸ್ಬುಕ್ಕಲ್ಲಿ ಕೂಡ ತಾವು ನೋಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೋವಿಡ್-19ಗೆ ಎರಡನೇ ಅಲೆ ಈ ಸಂದರ್ಭದಲ್ಲಿ ಇಡೀ ಒಂದು ಕಾಯಿಲೆಯ ಬಗೆಗೆ ಅದರ ತಿಳುವಳಿಕೆಗಳು, ಜೊತೆಗೆ ಅದರ ಬಗೆಗೆ ತೆಗೆದುಕೊಳ್ಬೇಕಾದಂಥ ಆರೋಗ್ಯದ ಸಲಹೆಗಳು, ಅದೇ ರೀತಿಯಲ್ಲಿ ಈ ಒಂದು ಆರ್ಥಿಕವಾದ ಸಂಕಷ್ಟಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಭಾಳಷ್ಟು ಗಣ್ಯರುಗಳು, ಜನಪ್ರತಿನಿಧಿಗಳು ಬಂದು ಹೋಗಿದ್ದಾರೆ. ಅವ್ರ ಹತ್ರ ನೀವುಗಳು ಕೂಡ ಮಾತಾಡಿದಿರಿ, ನಿಮ್ಮ ಒಂದಷ್ಟು ತೊಂದರೆಗಳನ್ನು, ಸಂಕಷ್ಟಗಳನ್ನು ಅವ್ರ ಜೊತೆ ಹೇಳಿಕೊಂಡಿದ್ದೀರಿ, ಒಂದಷ್ಟು ಪರಿಹಾರಗಳು ನೀವು ಕೂಡ ಪಡೆದುಕೊಂಡಿದ್ದೀರಿ. ಇವತ್ತು ಭಾಳ ಮುಖ್ಯವಾಗಿ ಕೋವಿಡ್-19 ಈ ಎರಡನೇ ಅಲೆ ಪಸರಿಸುವಂಥ ಸಂದರ್ಭದಲ್ಲಿ ಭಾಳ ಹೊಸದಾದಂಥ, ಅಂದರೆ ಕಳೆದ ಬಾರಿ ನಾವು ಇದನ್ನು ಕೇಳಿರಲಿಲ್ಲ, ಆದರೆ ಈ ಬಾರಿ ಆಲ್ರೆಡಿ ಇದ್ದಂಥ ಒಂದು ಕಾಯಿಲೆ, ಆದರೆ ಹೊಸದಾಗಿ ನಾವು ಕೇಳ್ತಾ ಇರುವಂಥದ್ದು ಬ್ಲ್ಯಾಕ್ ಫಂಗಸ್. ಈ ಬ್ಲ್ಯಾಕ್ ಫಂಗಸ್ ಕೋವಿಡ್-19 ಏನು ಚಿಕಿತ್ಸೆ ಪಡೆದುಕೊಂಡಿರ್ತಾರೆ ಅವರಿಗೆ ಇದು ಬರ್ತಾ ಇದೆ ಅಂತ ಅನ್ನುವಂಥದ್ದು ಇವತ್ತು ನಾವು ಕೇಳ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಆತಂಕ ಹುಟ್ಟಿಸ್ತಾ ಇರುವಂಥದ್ದು. ಅದರಲ್ಲೂ ಭಾಳ ಮುಖ್ಯವಾಗಿ ಈ ಪಂಚೇಂದ್ರಿಯಗಳು, ಅದರಲ್ಲೂ ಕಣ್ಣಿಗೆ ಇದು ಹೆಚ್ಚಾಗಿ ಈ ಒಂದು ಕಾಯಿಲೆ ಕಾಣಿಸಿಕೊಳ್ತಾ ಇರುವಂಥದ್ದು ಅನ್ನೋದು ಎಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ. ಆದರೆ ಈ ಸಂದರ್ಭದಲ್ಲಿ ಹಾಗಿದ್ರೆ ಕೋವಿಡ್-19 ಆಮೇಲೆ ಬ್ಲ್ಯಾಕ್ ಫಂಗಸ್, ಅದರ ಜೊತೆ ನಮ್ಮ ಪಂಚೇಂದ್ರಗಳು, ಅದರಲ್ಲೂ ಕಣ್ಣು ಭಾಳ ಪ್ರಮುಖವಾದಂಥ ಒಂದು ಭಾಗ. ಸೊ ಕಣ್ಣಿನ ಆರೈಕೆಯನ್ನು ಕೂಡ ಮಾಡಿಕೊಳ್ಬೇಕಾಗಿದೆಯೇ? ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕಾಗಿದೆ? ಕೋವಿಡ್-19 ಕಣ್ಣಿನ ಮೂಲಕ ಕೂಡ ಪಸರಿಸಲಿಕ್ಕೆ ಸಾಧ್ಯತೆ ಇದೆಯೇ? ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ನಿಮ್ಮ ಹತ್ರ ಇದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಜೊತೆಗೆ ನಮ್ಮ ಜಿಲ್ಲೆ ಜೊತೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಕಾರ್ಯಾಚರಿಸ್ತಾ ಇರುವಂಥ ಪ್ರಸಾದ್ ಸೂಪರ್ ಸ್ಪೆಷಾಲಿಟಿ ನೇತ್ರಾಲಯದ ವೈದ್ಯಕೀಯ ನಿರ್ದೇಶಕರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೆ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ಮುಖ್ಯವಾಗಿ ಪ್ರಸಾದ್ ನೇತ್ರಾಲಯ ಇತ್ತೀಚಿನ ದಿನಗಳಲ್ಲಿ ಭಾಳ ಜನಪ್ರಿಯವಾದಂಥ ಒಂದು ಕಣ್ಣಿನ ಆಸ್ಪತ್ರೆಯಾಗಿ ಬರ್ತಾ ಇರುವಂಥದ್ದು. ಅದರಲ್ಲೂ ಮಂಗಳೂರು, ಸುಳ್ಯ, ಉಡುಪಿಯಿಂದ ಆರಂಭಗೊಂಡು ಮಂಗಳೂರಿಂದ ಸುಳ್ಯ, ಆಮೇಲೆ ತೀರ್ಥಹಳ್ಳಿಯಲ್ಲೂ ಕೂಡ ಇವತ್ತು ಕಾರ್ಯಾಚರಣೆ ಮಾಡ್ತಾ ಇದೆ, ಜನರ ಸೇವೆಯಲ್ಲಿದೆ. ಕೋವಿಡ್-19 ಬಂದಿರೋದು ಕಳೆದ ಬಾರಿ ಬಂದಾಗೂ ಕೂಡ ಭಾಳ ಜನರಿಗೆ ಇದರ ಬಗ್ಗೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಕಳೆದ ಬಾರಿ ಭಾಳಷ್ಟು ತೊಂದರೆಗಳು ನಾವು ಅನುಭವಿಸಿದ್ದೀವಿ. ಅಂದರೆ ಕಣ್ಣಿನಿಂದಲೂ ಕೂಡ ಇದು ಈ ಕೋವಿಡ್-19 ವೈರಸ್ ಏನಿದೆ ಅದು ಬರ್ತದೆ ಅಂತ ಹೇಳ್ತಾ ಇದ್ರು. ಅದು ಹೇಗೆ ಡಾಕ್ಟ್ರೇ? ಆ್ಯಕ್ಚುಲಿ ಕಳೆದ ಒಂದು ವಾರ 10 ದಿವಸದಿಂದ ನಾನು ಕಂಡುಕೊಂಡಂಥದ್ದು, ನಾನು ಇದನ್ನು ಪ್ರಥಮ ಬಾರಿಗೆ ನಾನು ಮೀಡಿಯಾದಲ್ಲಿ ಹೇಳ್ತಾ ಇದ್ದೇನೆ. ಕಳೆದ ಒಂದು ವಾರ 10 ದಿವಸದಿಂದ ಡೈಲಿ ನಮಗೊಂದು ಬರುವ, ಈಗ ಅಫ್ಕೋರ್ಸ್ ನಿಮಗೆ ತಿಳಿದ ಹಾಗೆ ಈ ಕೋವಿಡ್ ಸಮಯದಲ್ಲಿ ಕಣ್ಣಿನ ವೈದ್ಯರ ಹತ್ರ ಅಂಥ ಎಮರ್ಜೆನ್ಸಿ ಇದ್ದರೆ ಮಾತ್ರ ರೋಗಿಗಳು ಬರ್ತಾರೆ, ಇಲ್ಲದಿದ್ದರೆ ಅವರು ಸ್ವಲ್ಪ ಕಾದು ಬರುವಂಥ ಸಮಸ್ಯೆ ಇದೆ. ಈ ಒಂದು ನಮ್ಮದು ಪ್ರಸಾದ್ ನೇತ್ರಾಲಯ 24x7 365 ಡೇಸ್ ಫುಲ್ ಟೈಮ್ ನಮ್ಮದು ಓಪನ್ ಇದೆ. ಅದರ ಜೊತೆಗೆ ಕೋವಿಡಿನ ಎಲ್ಲ ಪ್ರೋಟೋಕಾಲನ್ನು ನಾವು ಮಾಡ್ತೇವೆ. ಅಂದರೆ ಅಷ್ಟು ಸ್ಯಾನಿಟೈಸೇಷನ್ನು, ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗ್, ಆಪರೇಷನ್ ಥಿಯೇಟರ್ ಕ್ಲೀನಿನೆಸ್ ಎಲ್ಲ ವೆರಿ ಹೈಫೈಯಿಂದ ನಾವು ಎಲ್ಲವನ್ನು ಇದು ಮಾಡ್ತೇವೆ. ಅಷ್ಟೇ ನಾವು ಶಸ್ತ್ರಚಿಕಿತ್ಸೆನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಕಳೆದ ಒಂದು ನಮ್ಮದು ಓಪನ್ ಇರ್ತದೆ. ಹೌದು, ಉಡುಪಿ ಮಂಗಳೂರಿನ ಎರಡೂ ಇದು 24x7 365 ಡೇಸ್ ಓಪನ್ ಇದೆ. ಓಕೆ. ಸೊ ನನಗೆ ಲಾಸ್ಟ್ ಒಂದು 10 ಡೇಸಿಂದ ಒಂದು ವಿಚಿತ್ರ ರೀತಿಯಂಥ ಒಂದು ಕೆಂಪು ಕಣ್ಣು ಬರ್ತಾ ಇದೆ. ಅದರಲ್ಲಿ ಕಣ್ಣಲ್ಲಿ ಹೆಚ್ಚು ಪಿಚ್ಚಿ ಇರುವುದಿಲ್ಲ, ಕಣ್ಣಲ್ಲಿ ನೀರು ಬರುವುದು, ಪ್ಲಸ್ ಒಂಥರ ಅಂಟು ಉಂಟು ಅಂತ ಜನರು ಹೇಳೋದು. ಐ ಆಮ್ ಜಸ್ಟ್ ಕನೆಕ್ಟಿಂಗ್ ದ್ಯಾಟ್ ವಿತ್ ದ ಕೋವಿಡ್ ಅರ್ಲಿ ಸಿಂಪ್ಟಮ್ಸ್ ಸಹ ಕಣ್ಣಿನಲ್ಲಿ ಇರ್ಬೋದು ಅಂತ. ಮೊದಲ ಅಲೆಯಲ್ಲಿದ್ದಾಗ ನನಗೆ ಗೊತ್ತಿದ್ದ ಪ್ರಕಾರ ಕಣ್ಣಿನ ಟಿಯರ್ಸಲ್ಲಿಯೂ ಕೆಲವು ಈ ವೈರಸ್ ಡಿಟೆಕ್ಟ್ ಆಗಿತ್ತಂತೆ. ಸೊ ಹಾಗಾಗಿ ಕಣ್ಣಿನಲ್ಲಿನೂ ಕೊರೋನಾ, ಕಣ್ಣಿನ ಈ ಕೆಂಪಾದದ್ರಲ್ಲಿನೂ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಪ್ರೂವ್ ಆಗಿದೆ. ಆದರೆ ಭಾಳ ಕಡಿಮೆ ಕಣ್ಣಿನ ಇನ್ಫೆಕ್ಷನಿಂದ ಕೊರೋನಾ ಸ್ಪ್ರೆಡ್ ಆಗೋದು ಭಾಳ ಕಡಿಮೆ. ಹೆಚ್ಚಾಗಿ ಕೊರೋನಾ ಸ್ಪ್ರೆಡ್ ಆಗೋದು ಒಬ್ಬರ ಒಂದು ಶ್ವಾಸದ ಮೂಲಕ ಅಥವಾ ಕೆಮ್ಮಿದ್ರೆ, ಅಕ್ಷಿ ಹಾಕಿದರೆ ಇದಾಗೋದು. ಆದರೆ ಇದರಲ್ಲಿ ಆಗುವಂಥ ಚಾನ್ಸಸ್ ಇಲ್ಲ, ಆದರೂ ಆಗಬಾರ್ದಂತೇನಿಲ್ಲ. ಆದರೆ ಈಗಿನ ಕಳೆದ ಒಂದು 10 ಡೇಸ್ನಲ್ಲಿ ಬರುವಂಥ ಒಂದು ವಿಚಿತ್ರ ರೀತಿಯ ಕೆಂಪು ಕಣ್ಣು ಉಂಟಲ್ಲ, ಐ ಆಮ್ ಜಸ್ಟ್ ಕನೆಕ್ಟಿಂಗ್ ವಿತ್ ದ ಕೊರೋನಾ, ಬಟ್ ಐ ಆಮ್ ನಾಟ್ ಶ್ಯೂರ್ ಅದು ಕೊರೋನಾ ಮದ್ರಾಸ್ ಕಣ್ಣು ಅಂತ ಅದೇ ಥರ ಉಂಟು. ಅದು ಇದಕ್ಕೆ ಕನೆಕ್ಟೆಡ್ ಇರ್ಬೋದಾ ಅಂತ ನನ್ನ ಒಂದು ಸಂಶಯ. ಆದರೆ ಅದನ್ನು ನಮಗೆ ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು
ಅದು ಬೇರೆ ರೋಗಾಣು ಇರ್ಬೋದಾ ಅಥವಾ ಇದಿದೆ ಅಂತ ನಮಗೆ ಹೇಗೆ ಪ್ರೂವ್ ಮಾಡ್ಲಿಕ್ಕೆ ಆಗೋದು? ಪ್ರೂವ್ ಮಾಡಲಿಕ್ಕೆ ಅದಕ್ಕೆ ರೀತಿಯಂತ ಲ್ಯಾಬ್ ಬೇಕು, ಮತ್ತು ಅದಕ್ಕೆ ಬೇಕಾದ ಕಲ್ಚರ್ ಸಿಸ್ಟಮ್ ಎಲ್ಲ ಬೇಕು. ಆದರೆ ಐ ಆಮ್ ಜಸ್ಟ್ ಸಸ್ಪೆಕ್ಟಿಂಗ್ ಕಣ್ಣಿನಲ್ಲಿಯೂ ಈ ಒಂದು ಕೊರೋನಾದ ಒಂದು ಅಂಶಗಳು, ಅಂದರೆ ಕೊರೋನಾ ವೈರಸ್ನ ಇದು ರೋಗಾಣುಗಳು ಕಣ್ಣಿನ ದ್ರವ ಅಥವಾ ಒಂದು ಟಿಯರ್ ಫ್ಲೂಯಿಡ್ನಲ್ಲಿಯೂ ಕಂಡು ಬರುವಂಥ ಸಾಧ್ಯತೆ ಇದೆ. ಕಳೆದ ಬಾರಿ ಕಣ್ಣಿನ ಮೂಲಕವೂ ಕೂಡ ಹರಡಬಹುದು ಅಂತ ಹೇಳ್ತಾ ಇದ್ರು, ಅದು ಹೇಗೆ? ಹೇಗಂತ ಹೇಳಿದ್ರೆ, ಈಗ ನೋಡಿ, ಈಗ ಕಣ್ಣಿನಲ್ಲಿ ನೀರು ಬರ್ತದೆ, ಕಣ್ಣಿನ ಬದಿಯಲ್ಲಿ ಒಂದು ಕುಣಿಕೆ ಅಂತ ಉಂಟು. ಆ ಕುಣಿಕೆಯಿಂದ ನಮಗೆ ಮೂಗಿಗೆ ಕನೆಕ್ಷನ್ ಉಂಟು. ಮೂಗಿಗೆ ಹೋಗಿ ಅದು ಗಂಟ್ಲಿಗೆ ಹೋಗ್ತದೆ, ಗಂಟ್ಲಿಗೆ ಹೋಗಿ ಶ್ವಾಸಕೋಶಕ್ಕೆ ಹೋಗ್ತದೆ, ಸ್ಪ್ರೆಡ್ ಆಯ್ತು. ಎಸ್ 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 ಕಣ್ಣಿನಿಂದಲೂ ಕೂಡ ಆ ರೀತಿಯಾಗಿ ಬರುವಂಥ ಸಾಧ್ಯತೆ. ಓಕೆ ಸರ್, ನಡುವೆ ಇಬ್ಬರು ವಿಟ್ಲದಿಂದ ಹಮೀದ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹಮೀದ್, ಮಾತಾಡಿ ಸರ್. ಹೇಳಿ ಹಮೀದ್. ಹಾ, ಕೊರೋನಾ ಸೋಂಕಿನಿಂದ ಕಣ್ಣು ನೋವು ಬರುತ್ತಾ, ಅದು ಇತರರಿಗೂ ಸ್ಪ್ರೆಡ್ ಆಗುತ್ತಾ? ಕೊರೋನಾ ಸೋಂಕಿಂದ ಕಣ್ಣು ಥ್ಯಾಂಕ್ ಯು ಹಮೀದ್ರೆ, ಈಗಾಗಲೇ ನಾನು ಉತ್ತರವನ್ನು ಹೇಳಿದ್ದೇನೆ. ಕೊರೋನಾ ಸೋಂಕಿಂದ ಕಣ್ಣು ನೋವು ಬರಬೇಕಂತೇಳಿ ಇಲ್ಲ. ಅದೀಗ ಇವತ್ತು ಕಣ್ಣು ನೋವು ಬರುವುದು ಬೇರೆ ಕಾಯಿಲೆ, ಅದು ಬ್ಲ್ಯಾಕ್ ಫಂಗಸ್, ಅದರ ಬಗ್ಗೆ ಮತ್ತೆ ನಾವೀಗ ಡಿಸ್ಕಷನ್ ಮಾಡ್ತೇವೆ. ಆದರೆ ಕೊರೋನಾ ಸೋಂಕಿಂದಾಗಿ ಕಣ್ಣು ನೋವು ಬರಬೇಕಂತೇಳಿಲ್ಲ. ಆದರೆ ಕೆಂಗಣ್ಣು ಆಗುವಂಥ ರ್ಯಾರ್ ಪಾಸಿಬಿಲಿಟೀಸ್ ಇದೆ, ಅಂದರೆ ಕೋಳಿ ಕಣ್ಣು ಆಗುವಂಥ ಸಾಧ್ಯತೆಯೂ ಇದೆ. ಆದರೆ ಈ ಕೋಳಿ ಕಣ್ಣು ಬಂದರೆ ಅವರ ಮುಟ್ಟಿದಂಥ ಒಂದು ಸೆಕ್ರೀಷನ್ ಕಣ್ಣಿಗೆ ಹೋಗಿ ಮತ್ತೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆಯೂ ಇದೆ. ಸಾಧ್ಯತೆ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಮಾತ್ರ ರೆಗ್ಯುಲರ್ ಕೊರೋನಾದಕ್ಕಿಂತ ಕಣ್ಣಿನ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಸ್ವಲ್ಪ ಕಡಿಮೆ. ತಾವೀಗ ಕೊರೋನಾ ವೈರಸ್ ಕಣ್ಣಿನ ಮೂಲಕ ಬಂದು ಅದು ಅದೇ ಕುಣಿಕೆಯ ಮೂಲಕ ಮೂಗಿಗೆ ಹೋಗಿ, ಮೂಗಿಂದ ಗಂಟ್ಲಿಗೆ ಹೋಗಿ ಮತ್ತೆ ಶ್ವಾಸಕೋಶಕ್ಕೆ ಹೋಗಿ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ. ನೀವು ಈಗಾಗಲೇ ಕೇಳಿದ್ರಿ ಹೇಗೆ ಕೊರೋನಾ ವೈರಸ್ ದೇಹಕ್ಕೆ ಸ್ಪ್ರೆಡ್ ಆಗ್ತದಂತ. ಅಂದರೆ ಬಹಳ ರ್ಯಾರ್ ಅಂತ ಇಟ್ಕೊಳ್ಬಹುದಾ? ಕಣ್ಣಿನ ಮೂಲಕ ಬರುವಂಥದ್ದು ಬಹಳ ರ್ಯಾರ್. ಹೌದು, ತುಂಬಾ ಹತ್ತಿರ ಇದ್ದಾಗ ಬಹಳ ರ್ಯಾರ್ ಬರ್ಬೋದು ಅಂತ. ಈಗ ನೀವು ಒಂದು ಹೇಳಿದ್ರಿ ಡಾಕ್ಟ್ರೇ, ಅಂದರೆ ಅದು ಎಷ್ಟು ತಾವು ಕೂಡ ಅದು ಕೆಂಗಣ್ಣು ಅಂತ ಹೇಳಿದ್ರೆ, ಇದೆಲ್ಲೋ ನೀವು ಹೊಸದಾಗಿ ಕಂಡಿರುವಂಥ ಒಂದು ಕಾಯಿಲೆಯಾಗಿ ನಿಮಗೆ ಕಾಣಿಸ್ತಾ ಇದೆಯಾ? ಇದೆಲ್ಲೋ ಕೋವಿಡ್ಗೂ ಅಧ್ಯಯನ ಆಗಬೇಕಾಗಿದೆ. ಆದರೆ ನನ್ನ ಒಂದು ಇಷ್ಟು ವರ್ಷದ 25 ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಹೇಳ್ತಾ ಇದ್ದೇನೆ, ಅದು ಡೆಫಿನೆಟ್ ಕೊರೋನಾ ರಿಲೇಟೆಡ್ಡೇ ಕೆಂಗಣ್ಣು ಅಂತ ನನ್ನ ಒಂದು ಅನಿಸಿಕೆ. ಆದರೆ ಅದು ಅಧ್ಯಯನ ಆಗಬೇಕು. ಈಗ ನಾನೀಗ ಹೇಳಿಬಿಟ್ರೆ ಮತ್ತೀಗ ಮೀಡಿಯಾದಲ್ಲೆಲ್ಲ ಫುಲ್ ಬರ್ಬೋದು ಕೊರೋನಾ ಬರ್ತಂದ್ರೆ. ಎಲ್ಲಿಂದ ಇವರು ಹೇಳಿದ್ರಂತೆ? ಯಾಕಂದ್ರೆ ಪ್ರತಿಯೊಂದು ಈಗ ಕೊರೋನಾ ಟ್ರೀಟ್ಮೆಂಟಿಗೆ ಸರ್ಕಾರದ ಪ್ರತಿಯೊಂದು ಸಿಸ್ಟಮ್ ಕನೆಕ್ಟೆಡ್ ಇದೆ. ಹಾಗಾಗಿ ನಾನು ಓಪನ್ ಆಗಿ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ನನ್ನ ಒಂದು ಸಂಶಯ, ಕೊರೋನಾದಿಂದ ಈಗ ಬರುವಂಥ ಕೆಂಗಣ್ಣು ಕೊರೋನಾ ರಿಲೇಟೆಡ್ ಕೆಂಗಣ್ಣು ಇರುವ ಸಾಧ್ಯತೆಯೂ ಇದೆ. ಟಿಯರ್ಸ್ ಮೂಲಕ ಅಂತ ಹೇಳಿದಿರಿ, ಅಂದ್ರೆ ಅದು ಆ ಮೂಲಕವೂ ಕೂಡ ಕಣ್ಣಿಂದ ಕಣ್ಣಿಗೆ ಹರಡ್ತದ? ಅದು ಹೌದು. ಒಬ್ರು ಯೂಸ್ ಮಾಡಿದ ಟವೆಲ್ ಇನ್ನೊಬ್ರು ಯೂಸ್ ಮಾಡಿದ್ರೆ, ಅಥವಾ ಅವನು ಕಣ್ಣನ್ನು ಮುಟ್ಟಿ ಇನ್ನೊಬ್ರು ಅವರನ್ನು ಮುಟ್ಟಿದ್ರೆ ಹಾಗೆ ಮಾತ್ರ ಹರಡ್ಬೋದು. ಬಟ್ ಅವರನ್ನು ನಾವು ನೋಡೋದ್ರಿಂದ ಅದು ಹರಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೊರೋನಾ ನಾರ್ಮಲ್ ಕಾಯಿಲೆ ಒಬ್ಬರ ಉಸಿರಾಟದಿಂದನೇ ಹರಡಬಹುದು. ಆದರೆ ನಾರ್ಮಲ್ ಬರೀ ಟಿಯರ್ ಫ್ಲೂಯಿಡ್, ಒಬ್ಬನ ಕಣ್ಣು ಕೆಂಪಾಗಿದೆ ಅವನ ಕಣ್ಣನ್ನು ನೋಡ್ಕೊಂಡು ಬರೋದಿಲ್ಲ, ಉಸಿರಾಟದಿಂದ ಮಾತ್ರ ಅದು ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲೇ ಅಂಟಿಲ್ಲ ಅವರ ಕಣ್ಣೀರನ್ನು ಇನ್ನೊಬ್ಬ ಅವ್ರ ಕಣ್ಣೀರನ್ನು ಮುಟ್ಟಿ ಅವನ ಕಣ್ಣು ಮುಟ್ಕೊಂಡ್ರೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ. ಉಳಿದಂತೆ ಈ ಕಣ್ಣಿನ ಆರೈಕೆಗೆ ಸಂಬಂಧಪಟ್ಟಾಗಿ ಈ ಸಂದರ್ಭದಲ್ಲಿ ಬಹಳ ಜಾಗ್ರತೆ ತೆಗೆದುಕೊಳ್ಬೇಕಾಗಿರೋದು ಯಾವುದನ್ನು? ಜಾಗ್ರತೆ ತಗೊಳ್ಬೇಕು ಅಂತ ಹೇಳಿದರೆ, ಆ್ಯಕ್ಚುಲಿ ಜಾಗ್ರತೆ ಅಂತೇಳಿ ಕೊರೋನಾ ಟೈಮ್ನಲ್ಲಿ ಎಡಿಷನಲ್ ಜಾಗ್ರತೆ ಅಂತ ಏನು ಬೇಡ. ಆದರೆ ಸರ್ಟನ್ ಸಿಂಪ್ಟಮ್ಸ್ ಬಂದರೆ ಮಾತ್ರ ನಾವೀಗ ಇವತ್ತೇನು ಡಿಸ್ಕಸ್ ಮಾಡ್ತೇವೆ ಅದರ ಬಗ್ಗೆ ನಾವು ಜಾಗ್ರತೆ ಇರಬೇಕು. ಕಣ್ಣು ನೋವು ಬಂತು, ಕಣ್ಣು ಮಂಜಾಗೋದು, ಅಥವಾ ಮೂಗಿನಲ್ಲಿ ಸ್ಮೆಲ್ ಕಡಿಮೆ ಆಗೋದು, ಕಣ್ಣಿನ ಸುತ್ತಲೂ ಸ್ವೆಲ್ಲಿಂಗ್ ಬರೋದು, ಅಂದರೆ ಬಾಪು ಬರೋದು, ಕಣ್ಣಿನ ಸುತ್ತಮುತ್ತಲು ಬಾಪು ಬರೋದು, ಇದರ ಬಗ್ಗೆ ಜನರು ಗಮನ ಇಟ್ಕೊಳ್ಬೇಕು. ಸೊ ಹಾಗಾಗಿ ಇಂಥ ಒಂದು ಸಿಂಪ್ಟಮ್ಸ್ ಎಸ್ಪೆಷಲಿ ಮೋರ್ ಸೀನ್ ವಿತ್ ದ ಪೋಸ್ಟ್ ಕೋವಿಡ್ ಪೇಷಂಟ್, ಕೋವಿಡಿಂದ ಗುಣಮುಖರಾದಂಥ ಒಂದು ರೋಗಿಗಳಲ್ಲಿ ಇದನ್ನು ನೋಡ್ಲಿಕ್ಕೆ ಸಿಗ್ತದೆ. ವಿಶೇಷ ಅಂದರೆ ನೀವು ಹೇಳಿದಾಗೆ ಕಣ್ಣಿನ ಮೂಲಕವೂ ಕೂಡ ಕೊರೋನಾ ವೈರಸ್ ಹೋಗ್ತದೆ, ಆದರೆ ಕಣ್ಣಿಗೆ ತೊಂದರೆ ಮಾಡೋದಿಲ್ಲ. ಅದು ತೊಂದರೆ ಮಾಡೋದಿಲ್ಲ. ಅದು ಏನಿದ್ರು ಶ್ವಾಸಕೋಶಕ್ಕೂ ಕಣ್ಣಿಗೆ ತೊಂದರೆ ಅಂದರೆ ಕಣ್ಣಲ್ಲಿ ಇದಾಗ್ಬೋದು, ಯಾವುದು ಕೋಳಿ ಕಣ್ಣು ಆಗ್ಬೋದು, ಅದಕ್ಕೆ ರೆಗ್ಯುಲರ್ ಟ್ರೀಟ್ಮೆಂಟ್ ಅಲ್ಲಿ ಅದು ಗುಣ ಆಗ್ತದೆ. ಸರಿ 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 ಸರಿ. ಈಗ ಈ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ನಾವು ಆತಂಕಕ್ಕೆ ಒಳಗಾಗಿರುವಂಥ ಒಂದು ಪ್ರಸಂಗ, ಕೋವಿಡ್ ಟ್ರೀಟ್ಮೆಂಟ್ ಪಡೆದಿರುವವರಲ್ಲೂ ಕೂಡ ಈ ಕಣ್ಣಿನ ಬಗ್ಗೆ ಜಾಗೃತಿ ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ. ಈ ಬ್ಲ್ಯಾಕ್ ಫಂಗಸ್ ಬರುವುದಕ್ಕಿಂತ ಮೊದಲೇ ಏನಾದರೂ ಅದ್ರ ಕೋವಿಡ್ಗೆ ಬಂದಿರುವವರಿಗೆ ಕಣ್ಣಿನ ಬೇರೆ ಏನಾದರೂ ಕಾಯಿಲೆಗಳು ಅದರ ಸಂಬಂಧ ಇಲ್ಲ, ಸಂಬಂಧಗಳು ಅಂತ ಏನು ಇದಿಲ್ಲ. ಬ್ಲ್ಯಾಕ್ ಫಂಗಸ್ ಇದ್ದ ಬಗ್ಗೆ ಮಾತ್ರ ನಾವು ಜಾಗ್ರತೆ ತಗೊಳ್ಬೇಕಷ್ಟೆ. ಓಕೆ, ಯಾಕೆ ಬರ್ತದೆ?
ಬ್ಲ್ಯಾಕ್ ಫಂಗಸ್? ಸಿ ನಾರ್ಮಲಿ ನಿಮ್ಮ ಹೆಸರು ರಾಮದಾಸ್ ಅವರೇ, ಏನು ಗೊತ್ತಾ, ಈಗ ಈ ಎನ್ವೈರ್ಮೆಂಟಲ್ಲಿ ಸಮೇತ ಇದೆ ಬ್ಲ್ಯಾಕ್ ಫಂಗಸ್ ಇದೆ. ಅದಕ್ಕೆ ಮ್ಯೂಕೋರ್ ಮೈಕೋಸಿಸ್ ಅಂತ ಹೇಳಿದೆ. ಅಥವಾ ನಮ್ಮ ಆಲ್ರೆಡಿ ಮೂಗು ಮತ್ತು ಗಂಟ್ಲಲ್ಲಿ ಸಮೇತ ಮ್ಯೂಕೋರ್ ಮೈಕೋಸಿಸ್ ಆ್ಯಸ್ ಎ ಕಮೆನ್ಸಾಲ್ ಇರುವಂಥ ಸಾಧ್ಯತೆಯೂ ಇದೆ. ಅದು ಬಿಟ್ಟರೆ ಸಾಮಾನ್ಯವಾಗಿ ಈ ಬ್ಲ್ಯಾಕ್ ಫಂಗಸ್ ಮ್ಯೂಕೋರ್ ಮೈಕೋಸಿಸ್ ಕೆಲವೊಂದು ಮಣ್ಣಿನಲ್ಲಿ ಅಥವಾ ಗಿಡದ ಎಲೆಗಳಲ್ಲಿ, ಕೆಲವೊಂದು ಪ್ರಾಣಿಯ ಚರ್ಮದಲ್ಲಿ, ಪ್ರಾಣಿಯ ರೋಮದಲ್ಲಿ ಇರುವಂಥ ಸಾಧ್ಯತೆಗಳು ಇದೆ. ಅಥವಾ ನಾರ್ಮಲ್ ನಮ್ಮ ದೇಹದಲ್ಲಿ ಇರುವಂಥ ಸಾಧ್ಯತೆಗಳು ಇರ್ತದೆ. ಯಾವುದೇ ಅಂತ ತೊಂದರೆಗಳನ್ನು ಅದು ತೊಂದರೆ ಮಾಡುವುದಿಲ್ಲ. ಈಗ 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 ಒಂದೊಂದು ಡಾಕ್ಟರ್ಗಳು ಒಂದೊಂದು ಹೇಳ್ತಾರೆ. ಎಲ್ಲರೂ ಒಂದು ಹೈಪೋಥಿಫಿಕೇಶನ್ ಬಿಟ್ಟರೆ ಯಾರು ಪರ್ಫೆಕ್ಟ್ ಅಂತ ಹೇಳ್ತಾರಂತ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. 10 ಕಾರಣಗಳು ಇದಾಗ್ಬೋದು ಅಂತ ಹೇಳ್ತಾರೆ. ಈಗ ಕೋವಿಡ್ ರೋಗಿಗಳಿಗೆ ಅವರ ಜೀವ ಉಳಿಸಲಿಕ್ಕೆ ಸ್ಟಿರಾಯ್ಡ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿರ್ತಾರೆ. ಸ್ಟಿರಾಯ್ಡ್, ಈಗ ಅದೇ ಒಂದು ರೋಗಿಗೆ ಒಬ್ಬರಿಗೆ ಡಯಾಬಿಟಿಸ್ ಇರ್ತದೆ. ಸೊ ಡಯಾಬಿಟಿಸ್ ಇದ್ದ ರೋಗಿಗೆ ಸ್ಟಿರಾಯ್ಡ್ ಕೊಟ್ಟಾಗ ಡಯಾಬಿಟಿಸ್ ಏನಾಗ್ತದೆ, ಹೆಚ್ಚಾಗ್ತದೆ. ಸೊ ಅದು ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಪುನಃ ಡಯಾಬಿಟಿಕ್ ಟ್ರೀಟ್ಮೆಂಟ್ ಹಾಕ್ತಾರೆ. ಸೊ ಹೀಗೆಲ್ಲ ಸ್ಟಿರಾಯ್ಡ್ ಹಾಕಿ ಅದನ್ನು ನಿಲ್ಲಿಸಿದ ಮೇಲೆ ಬಾಡಿ ಇಮ್ಯುನಿಟಿ ಕಡಿಮೆ ಆಗೋದು ನ್ಯಾಚುರಲಿ. ಅದರಲ್ಲೂ ಡಯಾಬಿಟಿಕ್ ರೋಗಿಗಳಲ್ಲಿ ಬಾಡಿ ಇಮ್ಯುನಿಟಿ ಮತ್ತೆ ಕಡಿಮೆ ಆಗುವಂಥ ಸಾಧ್ಯತೆ ಇದ್ದೇ ಇದೆ. ಸೊ ಇಂಥ ರೋಗಿಗಳು ಕೆಲವರಿಗೆ ಈಗ ಮೂಗಿನಲ್ಲಿ ಇಲ್ಲದಿದ್ರು, ಕಮೆನ್ಸಾಲ್ ಮೊದಲೇ ಇಲ್ಲದಿದ್ರು, ಬಾಯಿಯಲ್ಲಿ ಇಲ್ಲದಿದ್ರು, ಕೆಲವರಿಗೆ ಏನಂದ್ರೆ ಹಲ್ಲು ಉಳುಕಿಡ್ಬೋದು. ಹಲ್ಲು ಉಳುಕಿದ ಅಲ್ಲಿ ಕಪ್ಪಾಗಿರ್ತದೆ ಹಲ್ಲು ಉಳುಕು, ಅದರಲ್ಲೂ ಬರ್ಬೋದಂತೆ ಮ್ಯೂಕೋರ್. ಕೆಲವರಿಗೆ ಹಲ್ಲು ಹೊಟ್ಟೆ ಆಗಿರ್ತದೆ, ನೀವು ನೋಡಿದ್ರೆ ಕಪ್ಪು ಇರ್ತದೆ, ಅದು ಅದ್ರಲ್ಲಿ ಯಾಕೆ ಇರಬಾರ್ದು ಮ್ಯೂಕೋರ್, ಅದರಲ್ಲಿ ಇರೋ ಚಾನ್ಸ್ ಇದೆ, ಹೇಗೂ ಬರ್ಬೋದು. ಸೊ ಕೆಲವರಿಗೆ ಈಗ ಏನು ಇಲ್ಲದಿದ್ದವರು ಜನರೇನು ಈಗ ಕೋವಿಡ್ ಇದ್ದಾದ್ಮೇಲೆ ನೀವು ಇದರೆಲ್ಲ ಮಾಧ್ಯಮದಲ್ಲಿ ನೋಡ್ತೀರಿ, ಕೋವಿಡ್ ಗೆದ್ದ ವೀರರು ಅದು ಇದು ಅಂತ ಹಾಕೊಂಡಿದ್ದಾರೆ. ಎಲ್ಲ ಫ್ಯಾಮಿಲಿಯವರೆಲ್ಲ ಜಯಿಸಿ ಬಂದ್ರು ಅಂತ ಸಂತೋಷ. ಆವಾಗ ಸಂತೋಷ ಕಾಲದಲ್ಲಿ ಕೆಲವರು ಏನು ಮಾಡ್ತಾರೆ, ಹೋಗಿ ಗದ್ದೆಗೆ ಹೋಗಿ ರೈತರು ಉಳ್ಳಿಕ್ಕೆ ಶುರು ಮಾಡ್ತಾರೆ, ಅಥವಾ ಮನೆಯಲ್ಲಿರುವಂಥ ಗಾರ್ಡನಿಂಗ್ ಕೆಲಸ ಮಾಡ್ತಾರೆ, ಅಥವಾ ಮನೆಯಲ್ಲಿರುವಂಥ ಪೆಟ್ಟ ಆನಿಮಲ್ಸ್ ಜೊತೆಗೆ ಒಡನಾಟ ಮಾಡ್ತಾರೆ. ಸೊ ಈ ನಮ್ನಿ ಮಾಡೋತ್ತಿಗೆ ಏನಾಗ್ತದೆ ಅಂತ ಹೇಳಿದರೆ, ದ ಪಾಸಿಬಿಲಿಟೀಸ್ ಆಫ್ ಇಂಥ ಒಂದು ರೋಗಾಣು ಅದರಲ್ಲಿ ಇದ್ದರೆ ಆಲ್ರೆಡಿ ಅಂದರೆ ಮೂಗಿನಲ್ಲಿರುವಂಥ ಮ್ಯೂಕೋಸಾ ಅದು ಸ್ವಲ್ಪ ಇಮ್ಯುನಿಟಿ ಡೌನ್ ಆದಾಗ ಅದು ಡ್ಯಾಮೇಜ್ ಆಗ್ತದೆ. ಮ್ಯೂಕೋಸಾದ ಮೂಲಕ ಅದು ಸೈನಸ್ಸಿಗೆ ಹೋಗ್ತದೆ. ಸೈನಸ್ಸಿಂದ ಟ್ರೀಟ್ಮೆಂಟ್ ಆಗಿದ್ರೆ ಕಣ್ಣಿಗೆ ಹೋಗಿ ಮೆದುಳಿಗೆ ಹೋಗುವಂಥ ಸಾಧ್ಯತೆ, ಅದು ಮೂಗಿನ ಮೂಲಕನೇ ಹೋಗೋದು ಬರುವಂಥ. ಹೌದು, ಕಣ್ಣು, ಕಿವಿ, ಬಾಯಿಯಲ್ಲಿನೂ ಇರ್ತದೆ ಅದು ಮ್ಯೂಕರ್. ಮೂಗಿನಲ್ಲಿ ಹೆಚ್ಚಾಗಿರೋದು. ಅದು ಬಿಟ್ಟರೆ ಅಲ್ಲಿಂದ ಸೈನಸ್ಗಳಿಗೆ ಹೋಗ್ತದೆ, ಕಣ್ಣಿಗೆ ಹೋಗಿ ಅದನ್ನು ಟ್ರೀಟ್ಮೆಂಟ್ ಆಗದಿದ್ರೆ ಮತ್ತೆ ಮಿದುಳಿಗೆ ಹೋಗ್ತದೆ. ಮಿದುಳಿಗೆ ಹೋದರೆ ಮತ್ತೆ ಅವನು ರೋಗಿ ಸಾವನ್ನಪ್ಪುವಂಥ ಸಾಧ್ಯತೆಯೂ ಇದೆ. ಎಸ್ ಸರ್. ಈಗ ಕೋವಿಡ್ ಬಂದ ನಂತರ ಇದು ನಮಗೆ ಬ್ಲ್ಯಾಕ್ ಫಂಗಸ್ ಅಂತ ಕೇಳ್ತಾ ಇರೋದು. ಅಂದ್ರೆ ಒಟ್ಟು ಫಂಗಸ್ ಈಗ ನೋಡೋಕೆ ಬೇರೆ ಬೇರೆ ಕಲರ್ಗಳು ಕೂಡ ಇದೆ ಅಂತ ಹೇಳ್ತಾರೆ. ವೈಟ್ ಫಂಗಸ್, ಯೆಲ್ಲೋ ಫಂಗಸ್ ಅಂತ ಬೇರೆ ಬೇರೆ ಎಲ್ಲ ಹೇಳ್ತಾ ಇದೆ. ಇದಕ್ಕಿಂತ ಮೊದಲು ನಿಮಗೆ ಅಂತ ಕೇಸ್ಗಳು ಬಂದಿದೆ? ನಾನು ನೋಡಿದ್ದೆ ನನ್ನ ಕೆರಿಯರಲ್ಲಿ, 25 ವರ್ಷದ ಕೆರಿಯರಲ್ಲಿ 4-5 ಕೇಸ್ ನೋಡಿದ್ದೀನಿ ನಾನು ಬ್ಲ್ಯಾಕ್ ಫಂಗಸ್. ನನಗೆ ಇವತ್ತು ಯಾರು ನಮ್ಮ ಉಡುಪಿ ಒಬ್ಬರು ಖ್ಯಾತ ಚರ್ಮ ಡಾಕ್ಟರ್ ಹೇಳ್ತಾ ಇದ್ರು, 1 ತಿಂಗಳಿಂದ ನೀನೊಂದು ಕೇಸ್ ಗಳಿಸಿದ್ಯಲ್ಲ ಮಾರೆ, ಅದೊಂದು ಕಣ್ಣಿನ ಸುತ್ತಲೂ ನಾವೇನೋ ಒಂದು ಹರ್ಪಿಸ್ ಇರ್ಬೋದು ಅಥವಾ ಇದು ಸರ್ಪ್ ಸುತ್ತು ಇರ್ಬೋದು ಅಂತ ಡಯಾಗ್ನೋಸ್ ಡೌಟ್ ಇತ್ತು. ಅದು ನೋಡಿದ್ರೆ ಈಗ ಬ್ಲ್ಯಾಕ್ ಫಂಗಸ್ ಥರ ಕಾಣ್ತಾ ಉಂಟು. ಮೋಸ್ಟ್ಲಿ ಅದು ಡೆತ್ ಆದ ಪೇಷಂಟ್ ಅದೇ ಇರಬೇಕು. ಈ ನಮ್ಮನ್ನೆಲ್ಲ ಕೋರಿಲೇಟ್ ಮಾಡ್ತಾರೆ ಈಗ ಡಾಕ್ಟರ್ಸ್. ಕರೆಕ್ಟ್. ಆದರೆ ಯಾವುದು ಸರಿಯಾಗಿ ಇಲ್ಲ, ಅದು ದಟ್ ಯು ಹ್ಯಾವ್ ಟು ರೂಲ್ ಔಟ್. ಈಗ ನೀವು ಕೇಳ್ಬೋದು, ರಾಮದಾಸ್ ಅವ್ರು ಏನು ಗೊತ್ತಾ, ಫಸ್ಟ್ ಅಲೆಯಲ್ಲಿ ಗುಣಮುಖರಾದವರಿಗೆ ಒಬ್ಬರಿಗೂ ಕಂಡಿಲ್ಲ, ಈಗ ಹೇಗೆ ಬಂತು ಅಂತ. ಅದಕ್ಕೊಂದು ಕೆಲವೊಂದು ರೀಸನ್ಗಳನ್ನು ಕೊಡ್ತಾರೆ. ಕೆಲವು ರೀಸನ್ ಅಂತ ಹೇಳಿದ್ರೆ, ನಿನ್ನೆ ಒಂದು ಸೈಂಟಿಸ್ಟ್ ಅವರ ಮೀಟಿಂಗಲ್ಲಿದ್ದು, ಇಲ್ಲ ಫಸ್ಟ್ ಅಲೆಯಲ್ಲಿ ಎಲ್ಲ ರೋಗಿಗಳಿಗೆ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ HCQ ಕೊಡ್ತಿದ್ರಂತೆ. ಹೈಡ್ರಾಕ್ಸಿಕ್ಲೋರೋಕ್ವಿನ್ ವಾಸ್ ದ ರೆಗ್ಯುಲರ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಫಾರ್ ಕೋವಿಡ್ ಪೇಷಂಟ್. ಅದಾದಮೇಲೆ WHO ಅವರು ಈ HCQ ಟ್ರೀಟ್ಮೆಂಟ್ ಅನ್ನು, ಮೋದಿಯವರು ನಿಮ್ಗೆ ನೆನಪಿರ್ಬೋದು, HCQ ಅನ್ನು ಫ್ಲೈಟ್ನಲ್ಲಿ ಒಂದು ಫ್ಲೈಟ್ ಫುಲ್ ಅಮೆರಿಕಕ್ಕೆ, ಟ್ರಂಪ್ ರಾಷ್ಟ್ರಪತಿ ಇದ್ದಾಗ ಅಮೆರಿಕಕ್ಕೆ ಮೋದಿಯವರು ಕಳಿಸಿದ್ದನ್ನು ನೀವು ನೆನಪಿಸ್ಕೊಳ್ಬೋದು. ಪ್ರಧಾನಮಂತ್ರಿಯವರೇ ಒಂದು ಫ್ಲೈಟ್ ಪೂರ್ತಿ ಅಮೆರಿಕಕ್ಕೆ ನಾವು HCQ ಅನ್ನು ಇಂಡಿಯಾದಿಂದ ಕಳಿಸ್ಕೊಟ್ವಿ. ಕರೆಕ್ಟ್. ಆದರೆ 2ನೇ ಅಲೆ ಬರುವಾಗ ಅದನ್ನು ಆ ಒಂದು ಟ್ರೀಟ್ಮೆಂಟ್ ಪ್ಯಾಟರ್ನ್ ಅನ್ನು HCQ ಹಾಕುವುದೇ ಬೇಡ ಅಂತ ಮಾಡಿದ್ರು. ನನಗೂ ಫಸ್ಟ್ ಅಲೆಯಲ್ಲಿ ನಂದೇ ಬಹಳಷ್ಟು ಮಿತ್ರರು ಅಡ್ಮಿಟ್ ಆದಾಗ ನಾನು ಫೋನ್ ಮಾಡಿ ಹೇಳಿದಾಗ, ಏನು ಟ್ರೀಟ್ಮೆಂಟ್ ಕೇಳಿ, ಇಲ್ಲ ಡಾಕ್ಟ್ರೆ HCQ ದಿವಸಕ್ಕೆ 2 ಹಾಕಿದ್ದಾರೆ, 1 ಹಾಕಿದ್ದಾರೆ, ಹಾಗೆ ಹೇಳಿದ್ದನ್ನು ನಾನು ಕೇಳ್ಕೊಂಡಿದ್ದೀನಿ. ಅಂದರೆ HCQ ವಾಸ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಬಟ್ ಈಗ ಕೆಲವರು ಹೇಳ್ತಾರೆ, ಆಸ್ ಎ ಸ್ಟಡಿ ಪ್ರಕಾರ HCQ ಅಂದರೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಹ್ಯಾಸ್ ಗಾಟ್ ಎ ರೋಲ್ ಅಗೇನಿಸ್ಟ್, ಇಟ್ ಹ್ಯಾಸ್ ಗಾಟ್ ಎ ಆಂಟಿ ಮಲೇರಿಯಲ್ ಇಫೆಕ್ಟ್, ಇಟ್ ಹ್ಯಾಸ್ ಗಾಟ್ ಎ ಕೆಲವರು ಆಂಟಿ ಪ್ಯಾರಾಸೈಟಿಕ್ ಇಫೆಕ್ಟ್. ಈವನ್ ಆರ್ಥರೈಟಿಸ್ ಪೇಷಂಟಿಗೂ ಕೊಡ್ತಾರೆ, ರೊಮಟೈಡ್ ಆರ್ಥರೈಟಿಸ್ಗೆ HCQ. ಅದ್ರ ಜೊತೆಗೆ ಇಟ್ ಹ್ಯಾಸ್ ಗಾಟ್ ಎ ಆಂಟಿ ಫಂಗಲ್ ಇಫೆಕ್ಟ್ ಅಂತಾನು ಹೇಳ್ತಾರೆ ಕೆಲವರಿಗೆ.
ಅಂದ್ರೆ ಕೆಲವರು ಏನ್ ಹೇಳುದು HCQ ಈ ನಾರ್ಮಲ್ ಮೂಗಿನಲ್ಲಿದ್ದಂತ ಈ ಒಂದು ಬ್ಲಾಕ್ ಫಂಗಸ್ ಇಂಥವೆಲ್ಲ ಏನೆಲ್ಲ ಇತ್ತು ಅದು ಈ ಟ್ರೀಟ್ಮೆಂಟ್ ಆಗೋದಿಗೆ ಅದು ಕೊಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗೂ ಮತ್ತೆ ಮುಂದೆ ಬ್ಲಾಕ್ ಫಂಗಸ್ ಬರ್ಲಿಲ್ಲ ಹೇಳ್ತಾರೆ. ಆ ಕಾರಣಕ್ಕಾಗಿ ಕಳೆದ ಬಾರಿ ಬಂದಿಲ್ಲ ಅಂತ ಒಂದೊಂದು ಹೈಪೋಥಿಸಿಷನ್ ಇದು. ನಾನು ಐ ಹ್ಯಾವ್ ನಾಟ್ ಡನ್ ಸ್ಟಡೀಸ್ ಇದಕ್ಕೀಗಂದ್ರೆ ಯಾರು ಸ್ಟಡಿ ಮಾಡಿಲ್ಲ, ಯಾರು ಅಲ್ಟಿಮೇಟ್ ಇಲ್ಲ ವರ್ಲ್ಡಿನ ಬೆಸ್ಟ್ ವಿಜ್ಞಾನಿನ ಅದಿಲ್ಲ ಇದಿಲ್ಲ ಹೇಳ್ತಾರೆ ಹೊರತು ಯಾವುದು ಒಂದು ಸರಿಯಾದ ಒಂದು ಡಾಕ್ಯುಮೆಂಟೇಶನ್ ಆಗ್ಲಿಲ್ಲ. ಬೇಸಿಕಲಿ ಹೇಳಿದ್ರೆ ಎಲ್ಲರೂ ಅದಕ್ಕೆ ಒಪ್ಪಬೇಕಾಗ್ತದೆ. ಇದೊಂದು ಮಾನವ ನಿರ್ಮಿತ ಒಂದು ವೈರಸ್ ಅಂತಾನೆ ಹೇಳ್ತಾರೆ ಜನ, ಹೌದಲ್ವಾ? ಮಾನವ ನಿರ್ಮಿತ ವೈರಸ್ ಅನ್ನು ಇಲ್ದಿದ್ರೆ ಈ ನಮ್ನಿ ವೈರಸ್ ಈಗ ಫಸ್ಟ್ ಟೈಮ್ ಇದ್ದಂತ ವೈರಸ್ ಇದ್ದು ಟೋಟಲಿ DNA ಸ್ಟ್ರಕ್ಚರ್ ಅಥವಾ RNA ಅದರದ್ದು ಒಳಗಿನ ಸ್ಟ್ರಕ್ಚರ್ ಇದೆ ಅಲ್ವಾ, ಈಗ ಆ ತರ ಇಲ್ಲ ಅಂತೆ. ಈಗ ಡಬಲ್ ಮ್ಯೂಟೆಂಟ್ ವೈರಸ್ ಅಂತ ಹೇಳ್ತಾರೆ, ಕೆಲವರು ಪವರ್ಫುಲ್. ಸೊ ಈಗ ಡಬಲ್ ಬೇಗ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತದೆ. ಕೆಲವರು ಏನ್ ಹೇಳ್ತಾರೆ, ಈ ಡಬಲ್ ಮ್ಯೂಟೆಂಟ್ ಮೊದಲಿದ್ದಂತ ವೈರಸ್ ಮೂಗಿನಲ್ಲಿರುವಂತ ಮ್ಯೂಕೋಸವನ್ನು ಡ್ಯಾಮೇಜ್ ಮಾಡ್ತಿರ್ಲಿಲ್ಲ ಅಂತ. ಆದ್ರೆ ಈಗ ಬರುವಂತ ಡಬಲ್ ಮ್ಯೂಟೆಂಟ್ ವೈರಸ್ ಮೂಗಿನಲ್ಲಿರುವಂತ ಮ್ಯೂಕೋಸವನ್ನು ಡ್ಯಾಮೇಜ್ ಮಾಡ್ತಾ ಉಂಟಂತೆ. ಸೊ ಸಮ್ ಆಫ್ ದ ಲೀಡಿಂಗ್ ENT ಸರ್ಜನ್ ಆಫ್ ದಿಸ್ ಇಂಡಿಯಾ ದೇ ಕ್ಲೇಮ್ ದಟ್ ಈ ಡಬಲ್ ಮ್ಯೂಟೆಂಟ್ ವೈರಸ್ ಬ್ಲಾಕ್ ಫಂಗಸ್ ಅದು ಮ್ಯೂಕೋಸ ಮೂಗಿನಲ್ಲಿರುವಂತ ಮ್ಯೂಕೋಸನ್ನು ಡ್ಯಾಮೇಜ್ ಮಾಡಿ ಬ್ಲಾಕ್ ಫಂಗಸ್ ಆಲ್ರೆಡಿ ನೀವು ಎಕ್ಸ್ಪೋಸ್ ಆದಾಗ ಮಾಡ್ಲಿಕ್ಕೆ ಅದೇ ಕಾರಣ ಅಂತ ಹೇಳ್ತಾರೆ. ಸೊ ಇದೆಲ್ಲ ಯಾವುದು ಏನು ಅಂತ ಗೊತ್ತಿಲ್ಲ. ಕೆಲವರು HCQ ಈ ಸತಿ ಹಾಕದೇ ಇರೋದ್ರಿಂದಾಗಿ ಅದು ಬಂತ ಹೇಳ್ತಾರೆ. ಲಾಸ್ಟ್ HCQ ಹಾಕಿದಾಗ ಒಂದೇ ಕಲ್ಲಲ್ಲಿ 5-6 ಹಕ್ಕಿ ಹೊಡ್ಕೊಂಡು ಹೋಯ್ತು. ಅಂದ್ರೆ ಇದನ್ನು ಯಾವುದನ್ನು ಕೊರೋನಾ ಕೋವಿಡ್ಗೆ ಒಳ್ಳೇದಾಯ್ತು, ಫಂಗಸ್ ಹೊಡಿತದು ಎಲ್ಲ ಹೇಳ್ತಾರೆ. ಸೊ ವಿ ನೆವರ್ ನೋ, ಎವ್ರಿ ಡೇ ಬೈ ಡೇ ಟ್ರೀಟ್ಮೆಂಟ್. ಮತ್ತೆ ಕೆಲವರು ವೈದ್ಯರು ನನ್ನ ಹತ್ರ ಕೇಳಿದ್ರೆ ನಾವು ಸ್ಟಿರಾಯ್ಡ್ ಇಂದ ಅಲ್ಲ ಡಾಕ್ಟ್ರೆ, ಮೊದಲು ನಾವು ಸ್ಟಿರಾಯ್ಡ್ ಹಾಕಿದ್ದು, ಈಗ ಯಾಕೆ ಆಪರೇಷನ್ ಮಾಡುವಾಗ ಸ್ಟಿರಾಯ್ಡ್ ಅನ್ನು ಕೊಡ್ಲೇಬೇಕು? ಆಪರೇಷನ್ ಅಲ್ಲ, ಈ ಕೋವಿಡ್ ಟ್ರೀಟ್ಮೆಂಟ್ ಅಡ್ಮಿಟ್ ಮಾಡಿದಾಗ ಸ್ಟಿರಾಯ್ಡ್ ಹಾಕ್ತಾರೆ. ಅಲ್ಲ ಸರ್, ಬೇರೆ ಈ ಹಿಂದೆ ಬೇರೆ ಕಾರಣಗಳಿಗೆ ಸ್ಟಿರಾಯ್ಡ್ ಕೊಡ್ತಾ ಇರೋ? ಹೌದು, ಹಾಗೆ ಬಂತ, ಇದು ಬರ್ಲಿಲ್ಲ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಅವಾಗ ಸ್ಟಿರಾಯ್ಡ್. ಆದ್ರೆ ಕೆಲವರು ಮೊನ್ನೆ ಒಬ್ರು ಬಾರಿ ಒಂದು ಫೇಮಸ್ ಡಾಕ್ಟರ್, ನಾನು ಈ ಮ್ಯೂಕರ್ಮೈಕೋಸಿಸ್ ಬಗ್ಗೆ ಬಹಳಷ್ಟು ಒಂದು ವೈಜ್ಞಾನಿಕವಾಗಿ ಕೆಲವೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಯಾಕಂದ್ರೆ ನಾನು ಅಖಿಲ ಕರ್ನಾಟಕ ಕಣ್ಣಿನ ವೈದ್ಯರ ಸಂಘದ ಪ್ರಧಾನ ಕಾರ್ಯದರ್ಶಿ. ಹೌದು, ಮೊನ್ನೆ ಒಂದು ನಮ್ಮ ಕಣ್ಣಿನ ಡಾಕ್ಟರ್ ನಾನು ಕಾರ್ಯದರ್ಶಿ, ನಮ್ಮ ಅಧ್ಯಕ್ಷರು ಡಾಕ್ಟರ್ ರಾಜಶೇಖರ್, ನಾವೆಲ್ಲ ಸೇರ್ಕೊಂಡು ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ. ನಾವು ಎಷ್ಟು ಜನ ಕಣ್ಣಿನ ಡಾಕ್ಟರ್ ಇದ್ದಾರೆ ಕರ್ನಾಟಕದಲ್ಲಿ? ಓಕೆ, 3,000 ಜನ ಹತ್ರ ಇದ್ದೀವಿ. ಹಾಗಾದ್ರೆ ಯಾರಿಗೆಲ್ಲ ಈ ಬ್ಲ್ಯಾಕ್ ಫಂಗಸ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಸರಿಯಾಗಿ ಬರ್ತದೆ ಇದನ್ನೊಂದು ಕಾಲ್ ಮಾಡುವ, ಸರ್ಕಾರಕ್ಕೆ ಕೊಡುವ ಈ ರಿಪೋರ್ಟ್. ಇಷ್ಟಿಷ್ಟು ಜನ ಇದರಲ್ಲಿ ಎಕ್ಸ್ಪರ್ಟೈಸ್ ಇದ್ದಾರೆ, ಯಾವುದನ್ನು ಬ್ಲ್ಯಾಕ್ ಫಂಗಸ್ಗೆ ರಿಲೇಟೆಡ್ ಕಣ್ಣಿನ ಸಮಸ್ಯೆಯನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಇಷ್ಟು ಜನ ಇದ್ದಾರೆ. ಇವರ ಒಂದು ಸೇವೆಯನ್ನು ನೀವಾಗಲೂ ಸರ್ಕಾರ ಉಪಯೋಗಿಸಿಕೊಳ್ಬಹುದು ಎಂಬ ಮಾತನ್ನು ಸಮೇತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇನ್ ದ ಎಂಡ್ ನಾವು ಡಾಕ್ಟರ್ ಯಾಕೆ, ಜನರಿಗೆ ನಾವುಗೋಸ್ಕರ ನಾವು ಡಾಕ್ಟರ್ ಕಲ್ತಿದ್ದೇವೆ. ಡಾಕ್ಟ್ರೆ, ಹಾಗಿದ್ರೆ ಈ ಹಿಂದೆ ಬರ್ತಾ ಇದ್ದಂಥ ಬ್ಲ್ಯಾಕ್ ಫಂಗಸ್ ಕೋವಿಡ್ಗಿಂತ ಮೊದಲು ಬಂದಿರೋದಂತ ಇದು ಹೇಗೆ ಬರ್ತದೆ, ಯಾಕೆ ಬರ್ತದೆ ಅನ್ನುವಂಥ ಕಾರಣ ನಾನು ಈಗಾಗಲೇ ಹೇಳಿದಾಗೆ ಮೂಗಿನ ಮುಖಾಂತರ. ಹೌದು, ಆಲ್ರೆಡಿ ಈಗ ಕಮೆನ್ಸಲ್ಸ್ ಅವರು ಮಣ್ಣಲ್ಲಿ ಕೆಲಸ ಮಾಡುವವರಿಗೆ ಆ ಕಾರಣದಿಂದಾಗಿ ಬರ್ತಾ ಇದ್ದರು. ಬೇಸಿಕಲಿ ಬಾಡಿ ಇಮ್ಯುನಿಟಿ ಡೌನ್ ಆಗಬಾರ್ದು. ಬಾಡಿಯ ಒಂದು ಏನು ಸ್ಟ್ರೆಂತ್ ಇದೆ, ಇಮ್ಯುನಿಟಿ ಡೌನ್ ಆದಾಗ ಮಾತ್ರ ಇದು ಬರುದು ರಾಮದಾಸ್, ಇಲ್ದಿದ್ರೆ ಬರಲಿಕ್ಕೆ ಚಾನ್ಸಸ್ ಆರ್ ವೆರಿ ಲೆಸ್. ಕಣ್ಣಿಗೆ ಯಾಕೆ ಬರ್ತದೆ ಅದು? ನಾನು ಈಗಾಗಲೇ ಹೇಳಿದಾಗೆ ಫಸ್ಟ್ ಅದು ಮೂಗಿಗೆ ಬರ್ತದೆ. ಸೊ ಮೇನ್ ನಾವು ರೋಗಿಗಳು ಅದರ ಲಕ್ಷಣಗಳ ಬಗ್ಗೆ ಯಾವಾಗಲೂ ಗಮನವಾಗಿ ಇಟ್ಕೊಳ್ಬೇಕು. ಉದಾಹರಣೆಗೆ ವಿಪರೀತವಾದಂಥ ಅದು ಕಣ್ಣು ನೋವು ಬರುವುದು, ಮೂಗು ಬ್ಲಾಕ್. ಹಾಗೆ ನಾರ್ಮಲಿ ಈಗ ಕೋವಿಡ್ ಆದರೆ ಶೀತ ಬಂದರೆ ಎಲ್ರಿಗೂ ಮೂಗು ಬ್ಲಾಕ್ ಆಗ್ತದೆ. ಮತ್ತು ಆ ಕಂಪ್ಲೇಂಟ್ ಮತ್ತು ಈ ಕಂಪ್ಲೇಂಟ್ ನನ್ನ ದಿನ ಎಲ್ಲ ಒಂದು 5-6 ಪೇಷಂಟ್ ಒಂದು ಡಾಕ್ಟ್ರೇ ಮೂಗೆಲ್ಲ ಬ್ಲಾಕ್ ಆಗಿದೆ, ಖಂಡಿತ ಬ್ಲ್ಯಾಕ್ ಫಂಗಸ್ ಡೌಟ್ ಉಂಟು ಅಂತ ಓಡು ಬಂದ್ರು. ಬ್ಲ್ಯಾಕ್ ಫಂಗಸ್ ಇಲ್ಲ ಅವರಿಗೆ. ಅರ್ಥ ಆಯ್ತು ಹೇಳಿದ್ದು? ಈ ಹಿಂದೆ ಹಲವಾರು ಇದ್ರ ಕಾರಣಗಳಿಂದ ಅದು ಬಂದಿದ್ದಿರಬಹುದು, ಅದನ್ನು ಮರೆತಿರ್ತಾರೆ. ಈಗ ಹೊಸದಾಗಿ ಬಂತು ಅಂತ ಮೂಗು ಬ್ಲಾಕ್ ಚೂರ್ ಬ್ಲಾಕ್ ಉಂಟು ಅವ್ರಿಗೆ, ಅಷ್ಟೇನಿಲ್ಲ. ನಾವೆಲ್ಲ ಪರೀಕ್ಷೆ ಮಾಡಿ ಮತ್ತೆ ಮೂಗಿನ ಡಾಕ್ಟರ್ ತೋರ್ಸಕ್ಕೆ ಇಲ್ಲ ಹೇಳಿದ್ರು. ಆದ್ರೂ ಬಂದ, ಇಲ್ಲ ಡಾಕ್ಟರ್ ಚೂರ್ ಬ್ಲಾಕ್ ಇದ್ದಾಗಿದೆ, ಒಂಚೂರು ಇದು ಏನೋ ಒಂಚೂರು ಲೈಟ್ ತಲೆನೋವು ಇದ್ದಾಗಿದೆ, ಬಂತು ಬ್ಲಾಕ್ ಫಂಗಸ್ ಅಂತ ಓಡಿ ಬಂದಿದ್ದಾರೆ ತುಂಬಾ ಜನ. ಅಲ್ಲ, ಜನರ ಆತಂಕ ನಮ್ಗೆ ಅರ್ಥ ಆಗ್ತಾ ಉಂಟು. ಇದೇನು ಇಲ್ದಿದ್ದ ಕಾಯಿಲೆ ಎಲ್ಲ ಇದ್ದ ಕಾಯಿಲೆ, ಈಗ ನಂಬರ್ಸ್ ಹೆಚ್ಚಾಗಿದ್ದಾವೆ. ಅರ್ಥ ಆಯ್ತಲ್ವಾ? ಸೊ ಏನಾಗ್ತಾ ಅಂದ್ರೆ ಇದು ನನ್ನ ಪ್ರಕಾರ ಕೆಲವೊಂದು ಹೈಪೋಥಿಫಿಕೇಶನ್ ಅನ್ನು ಹೇಳ್ತೇವೆ. ಒಂದು ಹೈಪೋಥಿಫಿಕೇಶನ್ ನಾನು ಹೇಳಿದೆ, HCQ ಹಾಕದೇ ಇರೋದ್ರಿಂದ ಸ್ಟಾರ್ಟ್ ಆಗಿರ್ಬೋದು. ಎರಡನೇದು ಏನಂತ ಹೇಳಿದ್ರೆ ಜನರು ಹೇಳುದು, ಇದು ನಾನು ಹೇಳುದಲ್ಲ, ಇದು ಬೇರೆ ಬೇರೆ ವಿಜ್ಞಾನಿಗಳು ಒಂದೊಂದು ಇದರಲ್ಲಿ ಬರೆದಂಥದ್ದು. ಎರಡನೇದು ನಾನು ಈಗಾಗಲೇ ಹೇಳಿದಾಗೆ ಸ್ಟಿರಾಯ್ಡ್ ಇಂದನೂ ಬರ್ಬೋದು, ಬಾಡಿ ಇಮ್ಯುನಿಟಿ ಕಡಿಮೆ ಆದ್ರೆ ಬರ್ಬೋದು. ಮತ್ತೇನಂತ ಹೇಳಿದ್ರೆ ಫಸ್ಟ್ ಅಲೆಯಲ್ಲಿ ಆಕ್ಸಿಜನ್ ಏನು ಸಪ್ಲೈ ಆಗ್ತಿತ್ತು ಅದು ಬೇರೆ ಮಾದರಿಯಲ್ಲಿ ಬರ್ತದೆ. ಈಗ ಇಂಡಸ್ಟ್ರಿಯಲ್ ಆಕ್ಸಿಜನ್ ಬರ್ತಾ ಇದೆ ಅಂತೆ.
ಸೊ ಇಂಡಸ್ಟ್ರಿಯಲ್ ಆಕ್ಸಿಜನ್ ನಲ್ಲಿ ಬಂದಿರಬಹುದು ಅಂತ ಕೆಲವೊಂದು ಡಾಕ್ಟರ್ಗಳ ಇದು ಅಭಿಮತ. ಮೊದಲಿಗೆ ಹಾಗೆ ಬಂತು, ಅಂದ್ರೆ ಈ ವೆಂಟಿಲೇಷನ್ ನಲ್ಲಿ ಅದು ಗೋಡನ್ ಅಲ್ಲಿ ಇತ್ತು, ಅದಕ್ಕೆ ಈ ಫಂಗಸ್ಗಳು ಹಿಡಿದಿತ್ತು, ಅದನ್ನ ಸೇವಿಸಿದವರಿಗೆ ಇದು ಬಂತು ಅಂತ ಮೊದಲು ಇದು ಬರ್ತಾ ಇದ್ದಲ್ಲ. ಆ ನಂತರ ಅದು ಆ ಮಾತುಗಳೇ ಬರಲಿಲ್ಲ. ಅದು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಇಂಡಸ್ಟ್ರಿಯಲ್ ಆಕ್ಸಿಜನ್ ಅಂತ ಹೇಳಿದ್ರೆ ಇಂಡಸ್ಟ್ರಿಗೆ ಯಾವುದು ಕೊಡುವಂತ ಆಕ್ಸಿಜನ್ ಇದೆಯಲ್ಲ, ಇಂಡಸ್ಟ್ರಿಗೆ ಆಕ್ಸಿಜನ್ ಕೊಡ್ತಾರೆ. ಹೌದು, ಕೆಲವೊಂದು ಇಂಡಸ್ಟ್ರಿಯಲ್ಲಿ ಆಕ್ಸಿಜನ್ ಅನ್ನು ಯೂಸ್ ಮಾಡ್ತಾರೆ, ಕೆಲವೊಂದು ಕಟಿಂಗ್ ಇದಕ್ಕೆಲ್ಲ. ಸೊ ಆ ಆಕ್ಸಿಜನ್ ಅನ್ನು ಇದಕ್ಕೆ ಸಹ ಯೂಸ್ ಮಾಡಬಹುದು ಟ್ರೀಟ್ಮೆಂಟ್ಗೆ. ಆ ಆಕ್ಸಿಜನ್ ಮೂಲಕನೂ ಬಂದಿರಬಹುದು, ಫಸ್ಟ್ ಟೈಮ್ ಇಂಡಸ್ಟ್ರಿಯಲ್ ಆಕ್ಸಿಜನ್ ಕೊಟ್ಟಿಲ್ಲ ಅಂತ ಜನರ ಇದೆಲ್ಲ ಡಾಕ್ಟರ್ಸ್ ಇದ್ದು ಎಲ್ಲ ಒಂದೊಂದು ಕಾರಣ ಹುಡುಕೋದು, ಯಾಕೆ ಬಂತು ಬ್ಲ್ಯಾಕ್ ಫಂಗಸ್ ಅಂತೇಳಿ. ಸೊ ಇದೊಂದು ಕಾರಣ ಅಷ್ಟೇ. ಮತ್ತೆ ಕೆಲವೊಂದು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂತ ಹೇಳಿದೆ ರಾಮದಾಸ್, ನಾನು ಜನರು ಮಾಸ್ಕ್ ಹಾಕೋದು ನೋಡಿ, ಕೆಲವು ಜನರು ನಮಗೆ ಡೈಲಿ ಸಿಗ್ತಾರ್ರಿ, ಮಾಸ್ಕ್ ಇದೆ ತೊಳೆಯುವುದಿಲ್ಲ, ಕ್ಲೀನೇ ಮಾಡೋದಿಲ್ಲ, ಅದು ಮಣ್ಣು ಹಿಡಿದಿರ್ತದೆ ಗಲೀಜು. ಇತ್ತೀಚೆಗೆ ಪೊಲೀಸರೊಬ್ಬರು ಅಂತ ಹುಡುಗರನ್ನು ಹಿಡಿದು ವಾಶ್ ಮಾಡದೇ ಇದ್ದದ್ದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ರು. ಹೌದು, ನನ್ನ ಹತ್ರ ಕೇಳಿದ್ರೆ ಬಟ್ಟೆ ಮಾಸ್ಕ್ ಹಾಕಿದವರು ವಿದಿನ್ 6 hours ಆದ್ಮೇಲೆ ಅದನ್ನು ಒಳ್ಳೆ ಬಿಸಿನೀರಲ್ಲಿ ತೊಳೆದು ಡೆಟಾಲ್ ಹಾಕಿ ಕ್ಲೀನ್ ಮಾಡಿ ಒಣಗಿದ ಮೇಲೆ ಒಳ್ಳೆ ಇಸ್ತ್ರಿ ಹಾಕಿ ಹಾಕಿದ್ರೆ ಬೆಸ್ಟ್. ಅಥವಾ N95 ಅದನ್ನು ಕ್ಲೀನ್ ಆಗಿ ತೊಳೆದು ಕರೆಕ್ಟ್ ಆಗಿ ಒಂದು ಶೇಕ ಕೊಟ್ಟು ಬಿಸಿ ಮಾಡಿದ್ರೆ ಮಾತ್ರ ಅದು ಬೆಟರ್. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಈಗ ಮಾಸ್ಕ್ ಕ್ಲೀನಿಂಗ್ ಅಲ್ಲಿ ಸರಿಯಾದ ಇಂಪ್ರಾಪರ್ ಕ್ಲೀನಿಂಗ್ ಆಫ್ ದ ಮಾಸ್ಕ್, ರೆಗ್ಯುಲರ್ ನಮ್ಮ ಶ್ವಾಸದಲ್ಲೇ ಇದ್ದದ್ದು ಪುನಃ ನಮ್ಮ ಶ್ವಾಸಕ್ಕೆ ಬಂದ್ರೆ ಈ ನಮ್ನಿ ಬ್ಲ್ಯಾಕ್ ಫಂಗಸ್ ಬರುವಂತ ಚಾನ್ಸ್ ಇದೆ ಒಂದು. ಕೆಲವರು ಹೇಳ್ತಾರೆ, ಕೆಲವರು ವಿಪರೀತವಾದಂಥ ಸ್ಟೀಮ್ ತಗೊಂಡ್ರು ಬರುತ್ತೆ ಅಂತ ಹೇಳ್ತಾರೆ. ಅದು ನನ್ನ ಹತ್ರ ಕೇಳಿದ್ರೆ ನಾನು ಡೈಲಿ ಸ್ಟೀಮ್ ತಗೊಂತಾ ಇದ್ದೇನೆ. ಐ ಆಮ್ ವೆರಿ ಫ್ರಾಂಕ್ ವಿತ್ ಯು. ಸ್ಟೀಮ್ ತಗೊಳ್ಳೋದ್ರಿಂದ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಭಾವನೆ ಏನಂತ ಹೇಳಿದ್ರೆ, ನೀವು ಸ್ಟೀಮ್ ತಗೊಳ್ಳುವಾಗ ಆವೆ ಮೂಗಿನ ಎಲ್ಲ ಒಂದು ನಾಳಗಳಿಗೆ ಸ್ಪೇಸ್ಗಳಿಗೆ ಸೈನಸ್ ತನಕನೂ ಹೋಗಿ ಬ್ಲಾಕ್ ಇದ್ದದೆಲ್ಲ ಕ್ಲಿಯರ್ ಮಾಡ್ತದೆ ಎಂಬುದು ಇದು. ಅದನ್ನು ಹೆಚ್ಚಿನ ವೈದ್ಯರು ಅದಕ್ಕೆ ಒಪ್ತಾರೆ. ಆದ್ರೆ ಇನ್ನೊಬ್ರು ವೈದ್ಯರು ಹೇಳಿದ್ರು ಸ್ಟೀಮ್ ತಗೊಳ್ಬಾರ್ದು, ಸ್ಟೀಮ್ ನಲ್ಲಿ ಆವೆ ಇದೆ, ಅದರಲ್ಲೂ ಫಂಗಸ್ ಬೆಳಿಬಹುದು ಅಂತ ಹೇಳ್ತಾರೆ. ಅದು ಕೂಡ ಬರುವ ಸಾಧ್ಯತೆ ಅಷ್ಟು ಬಿಸಿ ಅಂದ್ರೆ ಸುಡು ಬಿಸಿ ಮೂಗಿನೊಳಗೆ ತಗೊಳ್ಳಿಕ್ಕೆ ಆಗ್ತದ ಅಂತ ಅವ್ರು ಕೇಳ್ತಾರೆ. ಅರ್ಥ ಆಯ್ತು ಹೇಳಿದ್ದು? ಸೊ ಇದು ಪುನಃ ಒಂದ್ಸೆಕೆಂಡ್ ಆರ್ಗ್ಯುಮೆಂಟ್. ನಾನು ಆರ್ಗ್ಯೂ ಮಾಡಿದೆ, ಇಲ್ಲ ಸ್ಟೀಮ್ ತಗೊಳ್ಳೇಬೇಕು ಅಂತ ಹೇಳಿ. ನಿಮ್ಗೆ ಅರ್ಥ ಆಯ್ತಲ್ಲ? ನನ್ನೊಬ್ರು ಬಹಳ ದೊಡ್ಡ ಮಿತ್ರರು ಕಣ್ಣಿನ ಒಂದು ವಿಭಾಗದಲ್ಲಿ ಅವರು ಒಬ್ರು ಸೈಂಟಿಸ್ಟ್, ಅವ್ರು ನನಗೆ ಹೇಳಿದ್ರು, ಡಾಕ್ಟ್ರೆ ಒಬ್ಬ ಕೋವಿಡ್ ಡಿಸ್ಚಾರ್ಜ್ ಆದಂಥ ಪೇಷಂಟ್, ಸರ್ ನೀವು ಒಂದು ಕೆಲಸ ಮಾಡಿ, ಕೋವಿಡ್ ಡಿಸ್ಚಾರ್ಜ್ ಆದ ಪೇಷಂಟ್ಗೆ ಸ್ಟೀಮ್ ತಗೊಳ್ಳಿ, 1 ಡ್ರಾಪ್ ಯುಕಲಿಪ್ಟಸ್ ಆಯಿಲ್ ಹಾಕಿ ಅಂತ, ಅಂದರೆ ನೀಲಗಿರಿ ಎಣ್ಣೆ ಹಾಕಿ ಅಂತ. ಆದರೆ ENT ಡಾಕ್ಟರ್ಗೆ ಅಯ್ಯೋ ನೀಲಗಿರಿ ಯೂಸ್ ಮಾಡಬಾರ್ದು, ಅದೆಲ್ಲ ಬರುತ್ತೆ ಬ್ಲ್ಯಾಕ್ ಫಂಗಸ್ ಅಂತೇಳಿ. ಆದರೆ ಕೆಲವರು ಹೇಳ್ತಾರೆ ಇಲ್ಲ, ನೀಲಗಿರಿಯ ಎಣ್ಣೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಅಂಶ ಇದೆ, ಅದು ಬ್ಲ್ಯಾಕ್ ಫಂಗಸ್ ಅನ್ನು ಕೊಲ್ಲುವಂತ ಕೆಲಸ ಮಾಡ್ತದೆ ಅಂತ ಕೆಲವರು ಹೇಳ್ತಾರೆ. ಎಲ್ಲಾ ವೈಯಕ್ತಿಕವಾದಂತ ಅಧ್ಯಯನ, ಗೊಂದಲ ಈಗ ಏನ್ ಮಾಡ್ಬೇಕು ನೀವು ಹೇಳಿ? ಅರ್ಥ ಆಯ್ತಲ್ವಾ? ಕೆಲವರು ಹೇಳ್ತಾರೆ ಈಗ ಬೆಟಡಿನ್ ಗಾರ್ಗಲ್ ಮಾಡಿ. ಹೌದು, ಬೆಟಡಿನ್ ಗಾರ್ಗಲ್ ಮಾಡಿದ್ರೆಲ್ಲ ಸತ್ತೋಗುತ್ತೆ ಬ್ಲ್ಯಾಕ್ ಫಂಗಸ್ ಅಂತಾರೆ. ಅರ್ಥ ಆಯ್ತು? ಕೆಲವು ENT ಡಾಕ್ಟರ್ ಬೆಟಡಿನ್ ಗಾರ್ಗಲ್ ಮಾಡಿದ್ರೆ ಏನು ಉಪಯೋಗ? ಪೋಸ್ಟೀರಿಯರ್ ಫ್ಯಾರಿಂಗ್ಸ್ ಹಿಂದ್ಗಡೆ, ಈಗ ಇಲ್ಲಿ ತನಕ ಮಾತ್ರ ಮುಟ್ಟುದು, ಆದ್ರೆ ಕೆಳಗಿನ ನಾಳಕ್ಕೆ ಏನು ನೀವು ಅದನ್ನು ಕುಡಿತೀರಾ? ನೀವು ಉಗಿಯುದಲ್ಲ ಅದು, ಅದು ಕೆಳಗಿನ ನಾಳಕ್ಕೆ ತಾಗುದಿಲ್ಲ, ಅದು ಮಾಡಿದ್ದು ಉಪಯೋಗ ಇಲ್ಲ ಹೇಳ್ತಾರೆ ಕೆಲವರು. ಈಗ ಅದಕ್ಕೆ ಅಂತ ಹೇಳ್ತೀರಿ ನೀವು? ಹೌದು, ಹೇಳಲಿಕ್ಕೆ ಆಗುದು. ಅದೇ ತರದೇ ಈಗ ಬೆಟಡಿನ್, ಈಗ ಹೆಚ್ಚಿನವರು ಇಲ್ಲ ಬೆಟಡಿನ್ ಗಾರ್ಗಲ್ ಮಾಡಿ ಪ್ಲೀಸ್ ಅಂತಾನೇ ಎಲ್ಲ ಮೆಸೇಜ್ಗಳು ಬರೋದು. ಉಪ್ಪಿನಲ್ಲೂ ಕೂಡ ಬರ್ತದೆ ಅಂತ ಇಲ್ಲಲ್ಲ ಡಾಕ್ಟ್ರೆ? ಇಲ್ಲ. ಇಲ್ಲೊಬ್ರು KK ರಾವ್ ಅವರು ಕಣ್ಣಿನಲ್ಲಿ ಹುಳುಕು ಬರಲು ಕಾರಣ ಏನು ಡಾಕ್ಟ್ರೆ ಅಂತ ಕೇಳಿದ್ದಾರೆ. ಈಗ ಅವರು ಫೋನ್ ನಲ್ಲಿ ಕಟ್ ಇಲ್ಲ, ಅದು ಅವರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಅವರು ಪ್ರಶ್ನೆ ಕೇಳಿದ್ದಾರೆ. KK ರಾವ್ ಅವರು ಹುಳುಕು ಅಂದ್ರೆ ಪುಳುಕು ಅದ್ರ ಈ ಕಣ್ಣಿನಲ್ಲಿ ಇನ್ಫೆಕ್ಷನ್ ಆದಾಗನು ಪುಳುಕು ಬರುವಂತ ಸಾಧ್ಯತೆ ಇದೆ. ಇಟ್ ಮೈಟ್ ಬಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ವೈರಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಇವನ್ ಫಂಗಲ್ ಇನ್ಫೆಕ್ಷನ್ ಇದ್ರೂ ಕಣ್ಣಿನಲ್ಲಿ ಪುಳುಕು ಬರುವಂತ ಸಾಧ್ಯತೆ ಇದೆ. ಸೊ ಅಕಾರ್ಡಿಂಗ್ ಟು ದ ರೂಲ್ಸ್, ಈಗ ನಾವೊಂದು ರೆಗ್ಯುಲರ್ ಆಗಿ ಅವರಿಗೆ ಒಂದು ಆಂಟಿಬಯೋಟಿಕ್ ಟ್ರೀಟ್ಮೆಂಟ್ ಅನ್ನು ಎಲ್ಲ ಪೇಷಂಟಿಗೆ ಒಂದೇ ತರದ ಟ್ರೀಟ್ಮೆಂಟ್ ಅನ್ನು ನಾವು ಕೊಟ್ಟು ಕಳಿಸ್ತೇವೆ. ಆದ್ರೆ ನನ್ನ ಹತ್ರ ಫ್ರಾಂಕ್ ಆಗಿ ಕೇಳಿದ್ರೆ ನೀವು ಆ ಒಂದು ಕಣ್ಣಿನಲ್ಲಿ ಏನು ಹುಳುಕು ಬರ್ತದಲ್ವ ಅದನ್ನು ತೆಗೆದು ಟೆಸ್ಟಿಗೆ ಕಳಿಸಿ ರಿಸರ್ಚ್ ಲ್ಯಾಬಿಗೆ ಹೋಗಿ ಅದರಲ್ಲಿರುವಂಥ ಯಾವ ರೋಗಾಣುವನ್ನು ನಾವು ಕಂಡುಹಿಡಿದ್ರೆ ಮಾತ್ರ ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ ಆಗಿದ್ರೆ ಅದು ಪಟ್ಟ ಗುಣ ಆಗ್ತದೆ. ಆದರೆ ಅದನ್ನು ಈಗ ಬಂದವರಿಗೆ ಹುಳುಕು ಬಂದವರಿಗೆ ನೋಡಿ ನಿಂದು ಡಿಸ್ಚಾರ್ಜ್ ನಾವು ಕಳಿಸ್ತೇವೆ, ಲ್ಯಾಬಿಗೆ ಹೋದರೆ 2 ದಿವಸ ಆಗುತ್ತೆ, ಅವನಿಗೆಲ್ಲ ಕಣ್ಣು ಪುಳಿಗೆ ಹೆಚ್ಚಾಗಿ ಕಣ್ಣು ಒಳ್ಳೆ ಟೊಮೆಟೊ ಹಣ್ಣಾದಾಗ ಆಗ್ತದೆ, ಅವನಿಗೆ ನಮ್ಮ ಡಾಕ್ಟರ್ ಮೇಲೆ ಕಾನ್ಫಿಡೆನ್ಸ್. ಹಾಗಾಗಿ ರೆಗ್ಯುಲರ್ ಆಗಿ ಬಂದವರಿಗೆ ನಾವು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಆಂಟಿಬಯೋಟಿಕ್ ಆಗಿ ಕಳಿಸ್ತೇವೆ. ಎಸ್ ಸರ್, ನೋಡಿ ಒಂದು ಬ್ರೇಕ್ ತಗೊಳ್ಬೇಕು ಸರ್. ಬ್ರೇಕ್ ಬಳಿಕ ಮತ್ತೆ ಬರೋಣ. ನಾವು
ಕಣ್ಣಿನ ಆರೈಕೆ ಬಗ್ಗೆ ಡಾಕ್ಟರ್ ಮಾತಾಡ್ತಾರೆ ಅಂತ ಅಂದ್ಕೊಂಡ್ರೆ ಬ್ಲ್ಯಾಕ್ ಫಂಗಸ್ ಬಗ್ಗೆ ಬಹಳ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ಅವರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿದ್ದಾರೆ. ನೀವು ಕೂಡ ಕರೆ ಮಾಡಬಹುದು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತೇವೆ. ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಬ್ಲ್ಯಾಕ್ ಫಂಗಸ್ ರೋಗದ ಬಗೆಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ನಮ್ಮ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೆ ನಮ್ಮ ಜೊತೆ ಇದ್ದಾರೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು ಕೂಡ ಆಗಿದ್ದಾರೆ. ಮಂಗಳೂರು, ಸುಳ್ಯ, ಉಡುಪಿ ಮತ್ತು ತೀರ್ಥಹಳ್ಳಿಯಲ್ಲಿ ಇವರ ಶಾಖೆಗಳು ಕೂಡ ಇವೆ. ಡಾಕ್ಟ್ರೇ, ಬಹಳ ಅಂದರೆ ಈಗ ಬಣ್ಣಗಳು ಬಂದಿದ್ದಾವೆ ಬ್ಲ್ಯಾಕ್ ಫಂಗಸ್ಸಿಗೆ. ಬಣ್ಣಗಳಲ್ಲಿ ತುಂಬ ಡೇಂಜರಸ್, ಅದು ಡೇಂಜರಸ್, ಇದು ಡೇಂಜರಸ್ ಅಂತ ಹೇಳ ಎಲ್ಲ ಒಂದೇ. ಅದು ಫಂಗಸ್, ಇದೆಲ್ಲ ಮ್ಯೂಕರ್ ವೆರೈಟಿಗಳಲ್ಲಿ ಸ್ವಲ್ಪ ವೆರೈಟಿಗಳು ಚೇಂಜಸ್ ಇದೆ. ಅದನ್ನು ಅದಕ್ಕೆ ವೈಟ್ ಫಂಗಸ್, ಯೆಲ್ಲೋ ಫಂಗಸ್ ಅಂತ ಹೇಳ್ತಾರೆ. ಆದರೆ ಲೈನ್ ಆಫ್ ಟ್ರೀಟ್ಮೆಂಟ್ಸ್ ಆರ್ ಸೇಮ್ ಓನ್ಲಿ. ಯಾವುದೇ ಒಂದು ಈ ಫಂಗಸ್ ಇದನ್ನು ಲೈನ್ ಆಫ್ ಟ್ರೀಟ್ಮೆಂಟ್ಗಳು ಸೇಮ್. ಸೊ ಅದು ಯಾವುದರಿಂದ ಬಂತಂದ್ರೆ ನಾನೆಲ್ಲ ಕೆಲವೊಂದು ಹೈಪೋಥಿಫಿಕೇಶನ್ ಹೇಳಿದೆ, ಇದ್ರಲ್ಲಿ ಬರ್ಬೋದು. ಇನ್ನೊಂದು ವಿಷಯ ನಾನು ಹೇಳಲಿಕ್ಕೆ ಮರ್ತೋಯ್ತು, ಯಾವುದರಿಂದ ಬರ್ಬೋದು ಅಂತ. ಈಗ ಒಂದು ಹೇಳಿದ್ದು ನಾನೇನು, ಲಾಸ್ಟ್ ಟೈಮ್ HCG ಹಾಕಿತ್ತು, ಸದಿ HCG ಹಾಕಿಲ್ಲ, ಸ್ಟಿರಾಯ್ಡ್. ಮತ್ತು ಕೊರೋನಾ ರೋಗಿಗಳು ಅಡ್ಮಿಟ್ ಆದಾಗ ನಾನು ಮೊನ್ನೆ ಒಂದು ಟ್ರೀಟ್ಮೆಂಟ್ ಚಾರ್ಟ್ ಅದು ಹಾಕಲೇಬೇಕದು. ಒಂದು ಆ್ಯಂಟಿಬಯೋಟಿಕ್ ಡಾಕ್ಸಿಸೈಕ್ಲಿನ್, ಅಜಿಥ್ರೊಮೈಸಿನ್, ಮತ್ತು ಇನ್ನೊಂದು 3-4 ಆ್ಯಂಟಿಬಯೋಟಿಕ್ಗಳು, ಅರ್ಥ ಆಯ್ತಾ, ಒಂದಿಷ್ಟಕ್ಕೊಂದು ಮಾತ್ರೆಗಳು. ಸೊ ಇಷ್ಟೆಲ್ಲ ಮಾತ್ರೆಗಳು ಹಾಕಿದಾಗ
ಮತ್ತೆ ಪುನಃ ನಿಮ್ಮ ಇಮ್ಯುನಿಟಿ ಡೌನ್ ಆಗ್ತದೆ ಇಲ್ವಾ? ಹೌದು ಹಾಂ, ಹೌದು. ಆ್ಯಂಟಿಬಯೋಟಿಕ್ ಅದರಲ್ಲಿ ಯಾಕೆ ಬರಬಾರ್ದು ಅಂತ ನನ್ನ ಕ್ವಶನ್. ಈಗ ಬರುವಂಥ ಚಾನ್ಸಸ್ಸು ಇದೆ. ಅಂದರೆ ಕೋವಿಡ್ಗೆ ಅಷ್ಟೊಂದು ಮದ್ದುಗಳು ಕೆಲವು ಕೊಡಬೇಕಾಗ್ತದೆ. ಕೆಲವೊಂದು ಈಗ ಚೆಸ್ಟ್ ಇನ್ಫೆಕ್ಷನಿಗೆ ಇದು ಅಜಿಥ್ರೊಮೈಸಿನ್ನು, ಡಾಕ್ಸಿಸೈಕ್ಲಿನ್ನು ಅವೆಲ್ಲ ಕಾಂಬಿನೇಷನ್ ಕೊಡುವತ್ತಿಗೂ ಅದು ಯಾವುದೋ ಒಂದು, ನನ್ನ ಪ್ರಕಾರ ಅದು ಯಾವುದೋ ಒಂದು ಮೆಡಿಸಿನ್ ನಾವು ಕೊಡೋದ್ರಲ್ಲಿ ಅಥವಾ ಒಂದು ವೈರಸ್ ಪ್ಯಾಟರ್ನಲ್ಲಿ ಕಂಪ್ಲೀಟ್ಲಿ ಅದು ನಮ್ಮ ಒಂದು ಪ್ರೊಟೆಕ್ಟಿವ್ ಸಿಸ್ಟಮ್ ಇದೆ, ಯಾವುದು ಮೂಗಿನದು ಮ್ಯೂಕೋಸಲ್ ಪ್ರೊಟೆಕ್ಟಿವ್ ಸಿಸ್ಟಮ್ ಅನ್ನೋದು ಡಿಸ್ಟ್ರಾಯ್ ಮಾಡ್ತದೆ. ಹಾಗಾಗಿ ಇದು ಬರೋದು. ಆಲ್ರೆಡಿ ಫಂಗಸ್ ಎಲ್ಲರಲ್ಲೂ ಇರುತ್ತೆ. ಅದು ಇನ್ಸುಲಿನ್ಗೂ ಇದಕ್ಕೆ ಏನು ಸಂಬಂಧ? ಇನ್ಸುಲಿನ್ ಏನಿಲ್ಲ, ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಇನ್ಸುಲಿನ್ ಕೊಡೋದು. ಅದ್ರ ಮೂಲಕ ಬರುವ ಸಾಧ್ಯತೆ ಇದೆ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಹೆಚ್ಚು ಬರ್ತದೆ. ಅಲ್ಲ, ಅಂದರೆ ಅನ್ಕಂಟ್ರೋಲ್ಡ್ ಸಕ್ಕರೆ ಕಾಯಿಲೆ ಅವರಿಗೆ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ. ಈಗ ಸಕ್ಕರೆ ಕಾಯಿಲೆ ಇದ್ರೂ ಅವರಿಗೆ ಸ್ಟಿರಾಯ್ಡ್ ಹಾಕಿ ಇರ್ತಾರೆ. ಸ್ಟಿರಾಯ್ಡ್ ಹಾಕಿದಾಗ ಇನ್ಸುಲಿನ್ ಕೊಡ್ತಾರೆ ಶುಗರ್ ಹೈ ಆದಾಗ. ಸೊ ಬಟ್ ಇನ್ಸುಲಿನ್ದಾಗಿ ಇದು ಬರುವುದಿಲ್ಲ. ಬಟ್ ಸಕ್ಕರೆ ಕಾಯಿಲೆ ಇದ್ದಂಥ ರೋಗಿಗಳಿಗೆ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ. ಅಂದರೆ ಇಮ್ಯುನಿಟಿ ಕಡಿಮೆ ಇದ್ದವರಿಗೆ ಮತ್ತೆ ಸ್ಟಿರಾಯ್ಡ್ ಹಾಕಿದಾಗನೂ ಕಡಿಮೆ ಆಗ್ಬೋದು. ಗೊತ್ತಾಯಿತು? ಮೊನ್ನೆ ಇನ್ನೊಂದು ಹೈಪೋಥಿಫಿಕೇಶನ್, ಈಗ ನಾನೀಗ ಆ್ಯಂಟಿಬಯೋಟಿಕ್ ಹೇಳಿದೆ, ಇನ್ನೊಂದು ಹೈಪೋಥಿಫಿಕೇಶನ್ ಏನು ಹೇಳ್ತಾರೆ, ಈಗ ಒಂದು ಕೋವಿಡ್ ರೋಗಿಗಳು ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಮಾತ್ರೆ ಎಲ್ಲ ಹೊರತುಪಡಿಸಿ ಎಲ್ಲ ಒಂದೇ ವಾರ್ಡಲ್ಲಿ ಇರ್ತಾರೆ ಕೋವಿಡ್ ಪೇಷಂಟ್ಗಳು. ಹೌದು, ಕೆಲವರು ಸ್ಪೆಷಲ್ರಲ್ಲಿ ಇರ್ತಾರೆ. ಹೌದು, ಹೆಚ್ಚಿನವರು ಒಂದೇ ವಾರ್ಡಲ್ಲಿ. ಒಬ್ಬ ರೋಗಿ ನೋಡಿದ್ರು, ಅಯ್ಯೋ ಇವನು ಸೀರಿಯಸ್ ಇದ್ದಾನೆ, ಇವನು ಇಲ್ಲಿ ಇವನಿಗೆ ಈಗ ಕೋವಿಡಲ್ಲಿ ಡೆತ್ ಆಗೋದು ಅರ್ಧಕ್ಕಲ್ಲ 90% ಜನ ಹೆದರಿ ಸಾಯುದು. ಭಯ ಎಂಬ ರೋಗ ದೊಡ್ಡ ರೋಗ ಅದು. ಇಲ್ಲಿದ್ರೆ ಸಾಯುವುದಿಲ್ಲ. ಸೊ ಯು ಹ್ಯಾವ್ ಟು ಗಿವ್ ದಮ್ ದ ಮೆಂಟಲ್ ಫಿಟ್ನೆಸ್. ಈಗ ಮನೆಯಲ್ಲಿದ್ದ ಅದು ಎಷ್ಟು ಜನ ಈಗ ಹೋಮ್ ಕೇರ್ ಸೆಂಟರ್ ಇದ್ದವರು ಮನೆಯಲ್ಲಿ ಹೋಮ್ ಟ್ರೀಟ್ಮೆಂಟ್ ತಗೊಂಡು ಇದಾಗ್ಬೋದು. ಯಾವುದು ಬಹಳ ಕೇಸುಗಳು ಎಲ್ಲ ಅದನ್ನೇ ಹೇಳ್ತಾ ಇರುವಂಥದ್ದು. 80% ಜನ ಆರೈಕೆಯಲ್ಲಿ, ಈಗ ಇಲ್ಲಿ ರೇಷಿಯೋ ನೋಡುವಾಗ 85% ಜನ ಮನೆಯಲ್ಲಿದ್ದವರು ಆರೋಗ್ಯವಂತರಾಗಿದ್ದಾರೆ. ಉಳಿದದ್ದು ಹಾಸ್ಪಿಟಲಲ್ಲಿ 15-16 ಹಾಗೆ ಪರ್ಸೆಂಟೇಜ್ ವೈಸ್ ಬರ್ತಾ ಇರುವಂಥದ್ದು ಅನ್ನೋದು. ಅಂದರೆ ಇಲ್ಲೆಲ್ಲೋ ಹೆದರಿಕೆ ಆಸ್ಪತ್ರೆಯಲ್ಲಿ ಹೋದಾಗ ಆಗ ಏನಾಗ್ತದೆ, ಈಗ ಅವರು ಹೆದರಿಕೆಯಲ್ಲಿ ಕ್ವಶನ್ ಇದ್ರೆ ತಗೊಳ್ಳುವ ಖಂಡಿತವಾಗಿಯೂ. ನಡುವೆ ಒಬ್ಬರು ಆಗುಂಬೆಯಿಂದ ರಾಜೀವ್ ಅವರಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ರಾಜೀವ್ ಅವರೇ. ಹಲೋ, ನಮಸ್ಕಾರ ಸರ್. ಮಾತಾಡಿ. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು. ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿಗೆ ನಮಸ್ಕಾರ. ನಮಸ್ತೆ ರಾಜೀವ್ ಅವರು, ಹೇಳಿ. ಡಾಕ್ಟ್ರೆ, ಅಭಿನಂದನೆಗಳು ನಿಮಗೆ ನಾಡೋಜ ಪ್ರಶಸ್ತಿಗಾಗಿ. ಥ್ಯಾಂಕ್ ಯು. ನಮ್ಮ ತಂದೆಯವರಿಗೆ ಆಪರೇಷನ್ ಮಾಡಿದ್ರಿ ತೀರ್ಥಹಳ್ಳಿಯಲ್ಲಿ. ಓ, ಥ್ಯಾಂಕ್ ಯು ರಾಜೀವ್ ಅವರೇ. ಡಾಕ್ಟ್ರೆ, ನನ್ನ ಪ್ರಶ್ನೆ ಏನಂದ್ರೆ, ಈ ಬ್ಲಾಕ್ ಫಂಗಸ್ಗೆ ನಿಮ್ಮ ಉಡುಪಿಯಲ್ಲಿ ನೀವೇನಾದ್ರೂ ಸ್ಪೆಷಲ್ ವಾರ್ಡ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ? ಇದು ಒಳ್ಳೆ ಪ್ರಶ್ನೆ ರಾಜೀವ್ ಅವರೇ. ಏನು ಗೊತ್ತಾ, ಈ ಬ್ಲ್ಯಾಕ್ ಫಂಗಸ್ ಟ್ರೀಟ್ಮೆಂಟ್ ಇಟ್ಸ್ ಎ ಕಲೆಕ್ಟಿವ್ ಟ್ರೀಟ್ಮೆಂಟ್ ಫ್ರಮ್ ENT ಡಾಕ್ಟ್ರು, ಕಣ್ಣಿನ ವೈದ್ಯರು ಮತ್ತು ಈವನ್ ಡೆಂಟಿಸ್ಟು ಎಲ್ಲ ಒಂದು ಸೇರಿ, ಅನಸ್ಥೆಟಿಸ್ಟ್ ಎಲ್ಲ ಸೇರಿ ಮಾಡುವಂಥ ಇದೊಂದು ಟ್ರೀಟ್ಮೆಂಟ್. ಗೊತ್ತಾಯ್ತಲ್ವಾ? ಸೊ ಸುದೈವಶಾತ್ ನಮ್ಮ ಹಾಸ್ಪಿಟ್ಲಿಗೆ ಉಡುಪಿಗೆ ಡೈರೆಕ್ಟಾಗಿ, ಅಂದರೆ ವೆರಿ ಅರ್ಲಿ ಸ್ಟೇಜಿನ ಬ್ಲ್ಯಾಕ್ ಫಂಗಸನ್ನು ಒಂದು ನಾವು ಹೋಗಿ ಡಿಟೆಕ್ಟ್ ಮಾಡಿದಾಗನು ಅದನ್ನು ಇಮಿಡಿಯೇಟಾಗಿ ENT ಡಾಕ್ಟ್ರೆ ಆಲ್ರೆಡಿ ಅದಕ್ಕೆ ಲೈಪೋಸೋಮಲ್ ಆಂಫೋಟೆರಿಸಿನ್ B ಟ್ರೀಟ್ಮೆಂಟನ್ನು ಹಾಕಿ ಅದು ಮತ್ತೆ ಕಣ್ಣಿಗೆ ಹರಡಲಿಲ್ಲ. ಹಾಗಾಗಿ ನಮ್ಮಲ್ಲಿ ಅದನ್ನು ಸಪ್ರೇಟಾಗಿ ಅಡ್ಮಿಟ್ ಮಾಡಿ ಅಥವಾ ಸಪ್ರೇಟ್ ವಾರ್ಡನ್ನು ಮಾಡಿ ಟ್ರೀಟ್ಮೆಂಟ್ ಮಾಡುವಂಥ ಅವಕಾಶವೂ ಬರಲಿಲ್ಲ ರಾಜೀವ್ ಅವರಿಗೆ. ಗೊತ್ತಾಯಿತು? ಆದರೆ ಮಂಗಳೂರು ನನ್ನ ಪ್ರಸಾದ್ ನೇತ್ರಾಲಯ, ನಿಮ್ಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಅವ್ರು ಕೇಳ್ತಾ ಇದ್ದಾರೆ ಸರ್, ಕಟ್ಟಾಗಿದೆ. ಮಂಗಳೂರು ಪ್ರಸಾದ್ ನೇತ್ರಾಲಯದಲ್ಲಿ ಇತ್ತೀಚೆಗೆ ನಮ್ಮ ಪ್ರಸಾದ್ ನೇತ್ರಾಲಯ ಎದುರುಗಡೆ ಇರುವಂಥ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಬ್ಲ್ಯಾಕ್ ಫಂಗಸ್ಸು ಮೂಗಿನಲ್ಲಿ ಇದಾಗಿ ಕಣ್ಣಿಗೆ ಹರಡುವಂಥ ಒಂದು ಅರ್ಲಿ ಸ್ಟೇಜಸ್ಸಲ್ಲಿ ಇದ್ದಾಗ ನಾವು ನೇತ್ರ ವೈದ್ಯರು ಆ ಆಸ್ಪತ್ರೆಗೆ ಹೋಗಿ ಅವರು ಮೂಗಿನಲ್ಲಿ ಇರುವಂಥ ಎಲ್ಲ ಒಂದು ಆ ಡೆಬ್ರಿಸ್, ಫಂಗಸ್ ಎಲ್ಲ ಬರ್ತದೆ, ಅದನ್ನು ಡಿಬ್ರೈಡ್ಮೆಂಟ್ ಮಾಡುವಂಥ ಸಮಯದಲ್ಲಿ ನಮ್ಮ ಕಣ್ಣಿನ ವೈದ್ಯರು ಹೋಗಿ ಕಣ್ಣಿಗೆ ಒಂದು ಮೆಡಿಸಿನ್ ಕೊಟ್ಟು ಬಂದಿದ್ದಾರೆ. ಬಟ್ ಅವ್ರು ಕೇಳಿದ ಪ್ರಶ್ನೆಗೆ ಅದನ್ನು ಯಾವುದೇ ರೋಗಿ ಬಂದರೂ ನಾವು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಸಶಕ್ತರಾಗಿದ್ದೇವೆ. ನಮ್ಮಲ್ಲಿ ಅದೇ ರೀತಿ ಅದಕ್ಕೆ ಸ್ಪೆಷಲಿಸ್ಟ್ ಆಕ್ಯುಪ್ಲಾಸ್ಟಿ ಸರ್ಜನ್ಗಳು ನಮ್ಮಲ್ಲಿ ಇದ್ದಾರೆ. ಅಂದರೆ ಇಲ್ಲಿ ಈಗ ಕಣ್ಣಿಗೆ ಬ್ಲ್ಯಾಕ್ ಫಂಗಸ್ ಬಂದಾಗ ಅಲ್ಲಿ ಕಣ್ಣಿನ ಡಾಕ್ಟರ್ನ ಅವಶ್ಯಕತೆ ಇರ್ತದಲ್ವಾ? ಇರ್ತದೆ. ಈಗ ನೋಡಿ, ಈಗ ವಿಷಯ ಏನಂತ ಹೇಳಿದರೆ, ಅರ್ಲಿ ಸ್ಟೇಜ್ನಲ್ಲಿ ಬಂದಾಗ ಕಣ್ಣಿಗೆ ಕೆಲವೊಂದು ಮೂಗಿಗೆ ಅವರು ಕ್ಲೀನ್ ಮಾಡ್ತಾರೆ. ಮತ್ತು ಆಂಫೋಟೆರಿಸಿನ್ B ಅಂತ ಲೈಸೋಸೋಮಲ್, ಎರಡು ರೀತಿಯ ಆಂಫೋಟೆರಿಸಿನ್ ಉಂಟು, ಲೈಸೋಸೋಮಲ್ ಮತ್ತು ಇನ್ನೊಂದು ವೆರೈಟಿ ಇದ್ದು ಆಂಫೋಟೆರಿಸಿನ್ ಉಂಟು. ಬಟ್ ಲೈಸೋಮಲ್ ಆಂಫೋಟೆರಿಸಿನ್ B ಈಸ್ ದ ರಿಯಲ್ ಟ್ರೀಟ್ಮೆಂಟ್ ಫಾರ್ ಬ್ಲ್ಯಾಕ್ ಫಂಗಸ್, ಅಂದರೆ ಮ್ಯೂಕೋರ್ಮೈಕೋಸಿಸ್. ಸೊ ಅದರಲ್ಲಿ ಡ್ರಾಪ್ಸ್ ರೂಪದಲ್ಲಿ, ಇಂಜೆಕ್ಷನ್ ರೂಪದಲ್ಲಿ, ಅದು ನಾನು ಡೋಸೇಜನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದೇ ಡೈಲಿ 3 ಟೈಮ್ಸ್ ಕೊಡ್ತಾರೆ, 2 ಟೈಮ್ಸ್, ಒನ್ಸ್, ಡಿಪೆಂಡಿಂಗ್ ಅಪಾನ್ ದ ಸಿವಿಯರಿಟಿ ಆಫ್ ದ ಡಿಸೀಸ್. ಸೊ
ಆವಾಗ ಟ್ರೀಟ್ಮೆಂಟ್ ಕೊಡುವಾಗ ಅದು ಕಣ್ಣಿಗೆ ಅರ್ಲಿ ಸ್ಟೇಜ್ನಲ್ಲಿ ಹರಡ್ತಾ ಇದ್ರು ಸಮೇತ ಅದನ್ನು ಗುಣಪಡಿಸ್ಬೋದು. ಅಥವಾ ಆ ಇಂಜೆಕ್ಷನ್ ರೂಪದಲ್ಲಿ ಕಣ್ಣಿನ ಬದಿಯಲ್ಲಿ ಕೊಟ್ಟರು ಸಮೇತ ಅದು ಇದಾಗ್ಬೋದು. ಕೆಲವೊಂದು ರೋಗಿಗಳು ನೀವು ವಾಟ್ಸಪ್ನೆಲ್ಲ ನೋಡಿರ್ಬೋದು, ಬ್ಲ್ಯಾಕ್ ಫಂಗಸ್ ಬಂತು, ಕಣ್ಣು ಇದಾಯಿತು, ಅದೇನಂತ ಹೇಳಿದ್ರೆ ಕೊನೆಯ ಸ್ಟೇಜ್, ಅಂದರೆ ಮೂಗು ಆಲ್ರೆಡಿ ಫುಲ್ ಡ್ಯಾಮೇಜ್ ಆಗಿ ಸೈನಸ್ ಮೂಲಕ ಕಣ್ಣಿಗೆ ಬಂದು ಕಣ್ಣು ಕಪ್ಪು ಬಣ್ಣಕ್ಕೆ ಕೆಲವು ಇಮೇಜ್ಗಳೆಲ್ಲ ಬರ್ತಾ ಇತ್ತು, ಕಪ್ಪು ಬಣ್ಣಕ್ಕೆ ತಿರುಗಿ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಕಣ್ಣಿನ ಡಾಕ್ಟರೇ ಬೇಕು. ಕಣ್ಣಿನ ಡಾಕ್ಟರ್ ಅಂತ ಹೇಳಿ ನಾವೀಗ ಅವನ ಜೀವ ಉಳಿಸುವಂತ ಒಂದು ಪ್ರಯತ್ನ ನಾವು ಮಾಡುವಂತ ಒಂದು ಸ್ಟೇಜ್. ನಾನು ಯಾವಾಗಲೂ ಆ ಒಂದು ಆಪರೇಷನ್ಗೆ ನಾನು ಡೆಡ್ ಎಗೇನಿಸ್ಟ್. ನೀವು ಕಣ್ಣಿನ ಡಾಕ್ಟರ್ ಆದರೆ ನನಗದು ನನ್ನಲ್ಲಿ ನಾನು ಲಕ್ಷಾಂತರ ಆಪರೇಷನ್ ಮಾಡಿದ್ದೇವೆ ರಾಮದಾಸ್ ಅವರೇ. ಆದರೆ ನನ್ನ ಹತ್ರ ಮೋಸ್ಟ್ ಹರಿಬಲ್ ಆಪರೇಷನ್ ಕೇಳಿದರೆ ಅದೇ, ಅದಕ್ಕೆ ಎಕ್ಸಂಟ್ರೇಷನ್ ಅಂತ ಹೇಳ್ತೇವೆ. ಎಕ್ಸಂಟ್ರೇಷನ್ ಅಂದರೆ ಏನು? ಅತ್ಯಂತ ಲಾಸ್ಟ್ ಸ್ಟೇಜ್ನಲ್ಲಿ ಕಣ್ಣಿಗೆ ಬಂದಂಥ ಈ ಬ್ಲ್ಯಾಕ್ ಫಂಗಸ್ ಮೆದುಳಿಗೆ ಹರಡರಿದ್ದಾಗೆ ಮಾಡಲಿಕ್ಕೆ ಕಣ್ಣನ್ನು ಪೂರ್ತಿ ತೆಗೆದು, ದೃಷ್ಟಿ ಇರುವಂಥ ಕಣ್ಣನ್ನು ತೆಗೆದು, ಅದರ ಸುತ್ತಲಿನ ಮಸಲ್ಲು ಟಿಶ್ಯೂಗಳನ್ನು ತೆಗೆದು ಬೇರೆ ಬೋನನ್ನು ಬಿಡುದು ಅಷ್ಟೇ. ಬೋನ್ ಬಿಟ್ಟರೆ ಅದು ಕಂಪ್ಲೀಟ್ ಕಣ್ಣನ್ನು ಫುಲ್ಲು ಬೋಳೆ ಸಮೇತ ತೆಗೆದು ಬಿಡುದು. ಮತ್ತೆ ಆಪ್ಟಿಕ್ ನರ್ವ್ ಕಟ್ ಮಾಡುದು, ಯಾವುದು ಬ್ರೈನಿಗೆ ಅದು ಹರಡದಿದ್ದಾಗೆ, ಅದು ಟ್ರೀಟ್ಮೆಂಟ್. ಅದು ಒಂದೊಂದು ಹರಿಬಲ್ ಸರ್ಜರಿ. ಆ ಸ್ಟೇಜಿಗೆ ಬರ್ಲಿಕ್ಕೆ ಬಿಡ್ಲೇಬಾರ್ದು. ನನ್ನ ಹತ್ರ ಕೇಳುದಾದ್ರೆ ಜನರಿಗೆ ನಾವು ಯಾಕೆ ಇವತ್ತು ಟಿವಿ ಇಂಟರ್ವ್ಯೂ ಮಾಡ್ತಿದ್ವಿ, ಎಲ್ಲಿ ಆದ್ರೂ ಮೂಗು ಕಟ್ಟಿದಾಗ ಆಯ್ತಾ, ಮುಖದ ಹತ್ರ ಸ್ವೆಲ್ಲಿಂಗ್ ಬಂದಾಗ ಆಯ್ತಾ, ಸ್ವಲ್ಪ ಕಣ್ಣು ನೋವಾಗಿ ಬಂದಾಗ ಆಯ್ತಾ, ಅಥವಾ ಒಂದು ಫೌಲ್ ಸ್ಮೆಲ್ ಬಂದಾಗ ಆಯ್ತಾ, ಸ್ವಲ್ಪ ಜ್ವರ ಬಂತ, ಸ್ವಲ್ಪ ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತಾ, ಇಂಥ ಒಂದು ಅರ್ಲಿ ಕೋವಿಡ್ ಗುಣ ಆದ್ಮೇಲೆನು ಇಂಥ ಎಲ್ಲ ಒಂದು ಸಣ್ಣ ಪುಟ್ಟ ಸಿಂಪ್ಟಮ್ ಇದ್ರೆ ಕೂಡಲೇ ಓಡಿ ಬನ್ನಿ. ಅವಾಗ ಅದು ಕಣ್ಣಿಗೆ ಹರಡುದಿಲ್ಲ. ನಮ್ಗೆ ಕಣ್ಣನ್ನು ಹಾಗೆ ತೆಗೆಯುವುದು, ನನ್ಗೆ ಆ ಒಂದು ಆಪರೇಷನ್ ನಾನು ನೋಡಿದ್ರು ಆಗುದಿಲ್ಲ. ಐ ಆಮ್ ವೆರಿ ಮಚ್ ಎಗನಿಸ್ಟ್ ಫಾರ್ ದಟ್. ಈಗ ನನ್ನೊಬ್ರು 3 ದಿವಸದಿಂದ ನಾನು ಅಖಿಲ ಭಾರತ ಕಣ್ಣಿನ ತಜ್ಞರ ಸಂಘದ ವೈಜ್ಞಾನಿಕ ಸಮಿತಿಯ ಸದಸ್ಯ. ನಾನು ಇಂಡಿಯಾದಲ್ಲಿ 7 ಜನ ಇರೋದು, ನಾವು ವೈಜ್ಞಾನಿಕ ಸಮಿತಿಯ ಸದಸ್ಯರು. ಸುದೈವಶಾತ್ ಕರ್ನಾಟಕದಿಂದ ನಾವೇ ಒಂದೇ ಇರೋದು, ಕೋಸ್ಟಲ್ ಬೆಲ್ಟ್ ಇಂದ ಒಬ್ಬನೇ ಇರೋದು ನಾನು. ಮೊನ್ನೆ ಒಬ್ರು ನನ್ನ ಕ್ಲೋಸ್ ಫ್ರೆಂಡ್ ಪೂನಾದಲ್ಲಿ ಡಾಕ್ಟರ್ 44 ಕೇಸ್ ನೋಡಿದ್ರಂತ, ಅದ್ರಲ್ಲಿ 4 ಕಣ್ಣು ತೆಗೆದ್ರಂತ ಅವರು. ನಾನು ಬಾರಿ ಅವ್ರ ಹತ್ರ ಇದು ಮಾಡಿದೆ, ಅಯ್ಯೋ ದೇವ್ರೆ ಹೇಗೆ ಮಾಡಿದ್ರೆ. ಇಲ್ಲ ಸರ್ ಮತ್ತೆ ಯಾರು ಮಾಡೋದು, ನನಗೆ ಅದೊಂದು ಫುಲ್ ನಾನು ಕಲ್ತಿದ್ದೀನಿ, ಆ ಆಪರೇಷನ್ ನಾನು ಮಾಡ್ತಿದ್ದೀನಿ. ಅದು ಮಾಡೋದೇನು ದೊಡ್ಡ ಕಷ್ಟ ಅಲ್ಲ. ನಾರ್ಮಲ್ ಕಣ್ಣಿನ ಆಪರೇಷನ್ ಮಾಡೋರಿಗೆ ಅದನ್ನು ನೋಡಿಬಿಟ್ಟು ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಅಂತ ಸ್ಟೇಜಿಗೆ ಹೋಗ್ಲಿಕ್ಕೆ ಜನರು ಬಿಡಬಾರ್ದು ಅಂತ. ಈ ನಿಟ್ಟಿನಲ್ಲಿ ಈಗ ಲೈಸೋಸೋಮಲ್ ಆಂಫೋಟೆರಿಸಿನ್ ಬಹಳ ಒಂದು ಶಾರ್ಟೇಜ್ ಇತ್ತು. ಇವತ್ತು ಪೇಪರ್ನಲ್ಲಿ ನೋಡಿರ್ಬೋದು, ಲೈಸೋಸೋಮಲ್ ಇದು ಯಾವುದು ಆಂಫೋಟೆರಿಸಿನ್ ಅನ್ನು ಕಂಡುಹಿಡಿಯಲಿಕ್ಕೆ ಒಬ್ಬ ಕರಾವಳಿ ಮೂಲದ ಒಬ್ಬ ವೈದ್ಯರು ಪೂನಾ ಇನ್ಸ್ಟಿಟ್ಯೂಟ್ ನಲ್ಲಿ ಹೆಲ್ಪ್ ಮಾಡಿದ್ರು ಅಂತ. ಅದನ್ನೆಲ್ಲ ಈ ಹಿಂದೆ ತಮ್ಮಲ್ಲಿಗೆ ಒಂದು ಸಣ್ಣ ಮಟ್ಟದಲ್ಲಿ ಬ್ಲಾಕ್ ಈ ಫಂಗಸ್ ಕಾಯಿಲೆಗೆ ಒಳಗಾದವರು ಬಂದಿದ್ದಾರೆ. ಫಂಗಸ್ ಕಾಯಿಲೆ ತುಂಬಾ ಬಂದಿದ್ದಾರೆ. ಈಗ ಫಂಗಸ್ ಉಂಟಲ್ಲ, ಕಣ್ಣಿನ ಕರಿಗುಡ್ಡೆಗೆ ಹುಣ್ಣಾಗಿ ಬರ್ತದ್ರಿ. ಯಾರೂ ಟ್ರೀಟ್ಮೆಂಟ್ ಮಾಡೋದಿಲ್ಲ. ನಾವು ನೋಡಿ ಪ್ರಸಾದ್ ನೇತ್ರ ನಾನು ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಿದ್ದು, ಅದು ಒಳ್ಳೇದನ್ನು ತಕೊಂತೀವಿ, ನಾವು ಕೆಟ್ಟದನ್ನು ತಕೊಂತೀವಿ. ಈಗ ನಾವು ಯಾರಾದ್ರೂ ಒಬ್ರು ಕೆಲವೊಂದು ನಮ್ಮಲ್ಲಿ ಡಾಕ್ಟರ್ಗಳಿದ್ದಾರೆ, ಒಳ್ಳೆ ಕೇಸ್ ಬಂದದನ್ನೆಲ್ಲ ಚಂದ ನೋಡಿ ಕನ್ನಡಕ ಬರೆದು ಕೊಡುದು. ಕಣ್ಣಲ್ಲಿ ತೊಂದರೆ ಇದ್ರೆ ಅಲ್ಲಿಗೆ ಹೋಗಿ ಇಲ್ಲಿ ಹೋಗಿ ಯಾರಿಗ ಅವ್ರ ಹೆಸರು ಹಾಳು ಮಾಡ್ಕೊಳ್ಲಿಕ್ಕೆ ರೆಡಿ ಇಲ್ಲ. ನಾವು ಹಾಗಲ್ಲ. ನಮ್ಮ ಹಾಸ್ಪಿಟಲ್ ಪ್ರಸಾದ್ ನೇತ್ರಾಲಯದ ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗದಿದ್ರೆ ಎಲ್ಲಿಯೂ ಟ್ರೀಟ್ಮೆಂಟ್ ಆಗಬಾರ್ದು. ಅಂದ್ರೆ ನಾವೇ ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಜನರಿಗೆ ಕೊಡ್ಲಿಕ್ಕೋಸ್ಕರ ನಾವು ಮಾಡಿದ್ದು. ಜನರಿಗೆ ಸೇವೆಗೋಸ್ಕರ. 40% ಆಫ್ ಅವರ್ ಇನ್ಕಮ್ ಇಸ್ ಫಾರ್ ಚಾರಿಟಿ. ನಾವು ಬಡವರಿಗೋಸ್ಕರ ಮಾಡ್ತಾ ಇರೋದು. ಸೊ ಫಂಗಲ್ ಅಲ್ಸರ್ಗಳು ನಾನು ಬಹಳ ಜನ ನೋಡಿದ್ದಾರೆ. ಈಗ ಹೋಗುವತ್ತಿಗೆ ರೈತರು ಕೆಲಸ ಮಾಡುವತ್ತಿಗೆ ಕಣ್ಣಿಗೆ ಇದು ಯಾವುದು ಕಡ್ಡಿತಾಯ್ತು ಅಥವಾ ಕಣ್ಣಿಗೆ ಎಲೆತಾಯ್ತು, ಏನು ಟ್ರೀಟ್ಮೆಂಟ್, 2 ದಿವಸದಲ್ಲಿ ಕಣ್ಣಿಗೆ ಫಂಗಸ್ ಬಂದಾಗ್ತದೆ. ಅಯ್ಯೋ, ನಾನು ನನ್ನ ಕೆರಿಯರ್ನಲ್ಲಿ ಸಾಧಾರಣ ಒಂದು 100 ಪೇಷಂಟ್ಗಳನ್ನು ನಾನು ತಿಂಗಳಾನುಗಟ್ಟೆ ಅಡ್ಮಿಟ್ ಮಾಡಿದ್ದೇನೆ ನಮ್ಮ ಪ್ರಸಾದ್ ನೇತ್ರಾಲಯದಲ್ಲಿ. ಬಿಡುದಿಲ್ಲ, ಹಠಗಟ್ಟಿ ಹಾಕಿ 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 ಔಷಧಿ ಹಾಕಿ 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 ಎಷ್ಟೋ 90 ಜನರು ಗುಣ ಆಗಿ ಹೋಗಿದ್ದಾರೆ. ಕೆಲವರು ಗುಣ ಆಗದಿದ್ದವರಿಗೆ ಕಣ್ಣನ್ನೇ ತೆಗಿಬೇಕಾಗುವಂತ ಪರಿಸ್ಥಿತಿಯೂ ಬಂದಿದೆ. ಅದು ಬ್ಲ್ಯಾಕ್ ಅಲ್ಲ, ಎಷ್ಟು ತಿಂಗಳು ಎಷ್ಟು ದಿನಗಳ ಒಂದು ಅದು ಈ ಬ್ಲ್ಯಾಕ್ ಫಂಗಸ್ ಅಲ್ಲ, ಅದು ಬೇರೆ ಫಂಗಸ್. ಈ ಬ್ಲ್ಯಾಕ್ ಫಂಗಸ್ ತರದ ಅದರಲ್ಲಿ ಬೇರೆ ಬೇರೆ ಫಂಗಸ್ಗಳಲ್ಲಿ ರೋಗಾಣುಗಳೆಲ್ಲ ಇದೆ. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಬೇರೆ ಬೇರೆ ಈ ಮ್ಯೂಕರ್ ಮೈಕೋಸಿಸ್ ಉಂಟಲ್ವಾ, ಮ್ಯೂಕರ್ ಇಸ್ ಎ ಬ್ಲ್ಯಾಕ್ ಫಂಗಸ್. ಇದು ಡೈರೆಕ್ಟ್ ಆಗಿ ಕಣ್ಣಿನ ಕರಿಗುಡ್ಡೆಗೆ ಫಸ್ಟ್ ಹೊಡೆಯುವುದಿಲ್ಲ, ಕಣ್ಣಿನ ಹಿಂಭಾಗದಲ್ಲಿ ಅದು ಹರಡ್ತಾ ಬರುದು, ಮತ್ತೆ ಕಣ್ಣಿನ ಮುಂಭಾಗಕ್ಕೆ ಬರ್ತದೆ ಅದು. ಸರಿ 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 ಅರ್ಥ ಆಯ್ತು. ಸರಿ ಸರಿ. ಸೊ ಕೆಲವು ಜನರಿಗೆ ಕೆಲವೊಂದು ಸಿಂಪ್ಟಮ್ಸ್ಗಳು ನಾನು ಹೇಳಿದಾಗೆ ಮುಖ ಬಾತಾಗಿ ಆಗುದು, ಸ್ಮೆಲ್ ಕಡಿಮೆ, ಮೂಗು ಕಟ್ಟಿದಾಗ ಆಗುದು. ಕೆಲವು ಜನರಿಗೆ ಈವನ್ ಕಣ್ಣಿನ ದೃಷ್ಟಿ ಮಬ್ಬಾಗುದು, ವಿಪರೀತ ತಲೆನೋವು ಬರುದು, ಜ್ವರ ಬರುದು. ಕೆಲವು ಜನರಿಗೆ ಈವನ್ ಡಿಪ್ಲೋಪಿ ಆಗುದು. ಡಿಪ್ಲೋಪಿ ಅಂದ್ರೆ ದೂರ ನೋಡುವತ್ತಿಗೆ ಸೈಡಿಗೆ ಡಬಲ್ ಕಂಡಾಗ ಆಗುದು. ಯಾಕಂದ್ರೆ ಅದು ಕಣ್ಣಿನ ಮಸಲ್ಸಿಗೂ ಸ್ಪ್ರೆಡ್ ಆಗುವಂತ ಸಾಧ್ಯತೆ ಇದೆ.
ಇವೆಲ್ಲ ಕಂಪ್ಲೇಂಟ್ ಇದ್ದಾಗ ಜನರು ಕೂಡಲೇ ಓಡಿ ಬರ್ಬೇಕು ಡಾಕ್ಟರ್ ಹತ್ರ. ಈಗ ನಾವು ನೋಡಿದ್ರು ನಾವು ಕಣ್ಣನ್ನು ನೋಡಿ ನಾನೀಗ ಮೂಗುನು ಸರ್ಜರಿ ಮಾಡುವಷ್ಟರ ಮಟ್ಟಿಗೆ ಅದು ಹೋಗ್ಲೇಬಾರದು. ಅದಕ್ಕಿಂತ ಮೊದಲೇ ಕಣ್ಣಿನ ಗುಣ ಮಾಡ್ಲಿಕ್ಕೆ ಸಾಧ್ಯ. ಮೂಗಿನ ಸರ್ಜರೀಸ್ ಮಾಡ್ಲೇಬೇಕಾಯ್ತು. ಈಗ ಅವರು ಮೂಗಿನಲ್ಲಿ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಮೂಗನ್ನು ಇದು ಟ್ರೀಟ್ಮೆಂಟ್ ಮಾಡಿ ಎಲ್ಲ ಫಂಗಸ್ ಇದೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಮತ್ತೆ ಸ್ವಲ್ಪ ಅಮೌಂಟ್ ಅನ್ನು ಇದನ್ನು ಅವರು ಇದಕ್ಕೆ ಯಾವುದಕ್ಕೆ ಬಯಾಪ್ಸಿಗೂ ಕಳಿಸ್ತಾರೆ ಯಾರು ಡಾಕ್ಟರ್ಗಳು. ಅದು ಏನಂತ ಗೊತ್ತಾಗಬೇಕಲ್ಲ, ರಿಪೋರ್ಟ್ ಅದೇ ಬರುತ್ತೆ ಅದು ಮ್ಯೂಕರ್ಮೈಕೋಸಿಸ್ ಅಂತ. ಅದನ್ನು ಇದಕ್ಕೆ ಕಳಿಸ್ತಾರೆ, ಯಾವುದಕ್ಕೆ ಬಯಾಪ್ಸಿ ಕಳಿಸ್ತಾರೆ. ಅದು ಕ್ಲೀನ್ ಎಲ್ಲ ಮಾಡೋದು ಮಾಡಲೇಬೇಕು. ಮೂಗಿ ಕ್ಲೀನ್ ಮಾಡಿ ಅವ್ರು ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ಹೊರಗೆ ಬರ್ತಾರೆ ಯಾರು ENT ಡಾಕ್ಟರ್. ಆ ಹಂತದಲ್ಲಿ ತುಂಬಾ ಜನರಿಗೆ ಗುಣ ಆಗಿದೆ. ಅಲ್ಲಿಂದ ಮತ್ತೆ ಮುಂದೆ ಕಣ್ಣಿಗೆ ಹೋಗಿ ಇವೆಲ್ಲ ಕಣ್ಣೆಲ್ಲ ತೆಗೆದಾದ್ಮೇಲೆ ಮತ್ತೆ ಅದು ಮತ್ತೊಂದು ಸಮಸ್ಯೆ ಮತ್ತೆ ಮೆದುಳಿಗೆ ಹೋಗ್ತದಾಗ ಸಾಯುವಂತ ಸಾಧ್ಯತೆ. ಎಷ್ಟೋ ಜನರು ಮೊನ್ನೆ ಒಂದು 4 ಪೇಷಂಟ್ ನನ್ನ ಫ್ರೆಂಡ್ಸ್ ಮಾಡಿದ ಪೂನಾದಲ್ಲಿ ಹೇಳಿದ್ದು, ಕಣ್ಣು ತೆಗೆದ ಮೇಲೆ ಗುಣಮುಖರಾಗಿ ಹೋದ್ರು. ಆದ್ರೆ ಅದನ್ನ ಕಣ್ಣೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಒಂದು ಫುಲ್ ಟೋಟಲ್ ಮಾಟೆ ಆದಾಗಿದೆ ಅಲ್ಲಿ ಕಣ್ಣು. ಅರ್ಥ ಆಯ್ತಾ? ಅದು ಮೊನ್ನೆ ಯಾರೊಬ್ರು ಕಣ್ಣಿನ ಡಾಕ್ಟರ್ ನನ್ನ ಹತ್ರ ಡಿಸ್ಕಷನ್, ಅದು ಇದು ಹೇಳುದು, ಅದು ಕಣ್ಣು ಆ ನಮ್ನಿ ತೆಗೆಯೋ ಬದಲು ಒಬ್ಬ ಮನುಷ್ಯ ಸಾಯುದು ಒಳ್ಳೇದಲ್ಲ ಅಂತ ಒಬ್ರು ಹೇಳುದು ನನ್ನ ಹತ್ರ. ಕಣ್ಣಿನ ವೈದ್ಯರು ಅಂದ್ರೆ ಅದೊಂದು ಅಷ್ಟೊಂದು ಮೋಸ್ಟ್ ಇದು ಯಾವುದು TDS ಸರ್ಜರಿ ಅಂದ್ರೆ ಅಂತ ಒಂದು ವಿಚಿತ್ರ ಒಂದು ಆಪರೇಷನ್ ಇಲ್ಲ ನಾವು ಮಾಡೋದು. ಅಂದ್ರೆ ಇಲ್ಲೆಲ್ಲೋ ಸಾಧ್ಯತೆಗಳು ಇವೆ, ಆದ್ರೆ ಅಷ್ಟರ ಮಟ್ಟಿಗೆ ನಾವು ಹೋಗಬಾರದು ಅಂತ ಅನ್ನೋದಷ್ಟೇ ಹೇಳ್ಬೋದಾಗಿದೆ ಅಂತ ಅನ್ನೋದು. ಅದು ನಿಜವಾಗೂ ನಾವು ನಾನು ಇವತ್ತಾನೆ ಟಿವಿಯಲ್ಲಿ ನೋಡಿದ್ದೆ, ನಮ್ಮ ಆತ್ಮೀಯರು ಕೇಂದ್ರ ಸಚಿವರಾದಂಥ ಸದಾನಂದ ಗೌಡರು ಈಗಾಗಲೇ ಕರ್ನಾಟಕ ರಾಜ್ಯಕ್ಕೆ ಇವ್ರು ಎಷ್ಟು ಬೇಕು ಅಷ್ಟು ಆಂಫೋಟೆರಿಸಿನ್ B ಆಂಪ್ಯೂಲ್ಸ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಹೆಚ್ಚಾಗಿ ಲೋ ಸೋಶೋ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಬಂದದನ್ನು ನಾನು ನೋಡಿದ್ದೀನಿ. ಬಡವರಿಗೆ ಬರ್ತದೆ, ಆದರೆ ಅವರು ಹಣ ಕೊಟ್ಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ತಗೊಳ್ಳಲಾಗದಂತ ಪರಿಸ್ಥಿತಿ. ಎಷ್ಟಿರ್ತದೆ ಡಾಕ್ಟರ್? ಸರ್ ನಾರ್ಮಲ್ ಇದು ಈ ಒಂದು ಟ್ರೀಟ್ಮೆಂಟ್ ಆಗಿ ಎಲ್ಲ ಇಂಜೆಕ್ಷನ್ಸ್ಗೆ ನನ್ನ ಪ್ರಕಾರ 5 ರಿಂದ 7 ಲಕ್ಷ ಖರ್ಚಾಗುತ್ತೆ. ಟ್ರೀಟ್ಮೆಂಟ್ ಆಗಿ ಹೊರಗೆ ಬರೋತ್ತಿಗೆ 15-20 ಲಕ್ಷ ಎಲ್ಲಿಂದ ಕೊಡ್ಲಿಕ್ಕೆ ಹೋಗುದೆ? ಆಂಫೋಟೆರಿಸಿನ್ B ಏನು ಮಾಡ್ತಾರೆ, ನಾನು ನಿನ್ನೆ ಒಬ್ಬರು ಕರ್ನಾಟಕದಲ್ಲಿಯೇ ನಂಬರ್ 1 ಬ್ಲ್ಯಾಕ್ ಫಂಗಸ್ ಅನ್ನು ಟ್ರೀಟ್ಮೆಂಟ್ ಮಾಡುವಂಥ ಒಂದು ಕಿವಿ ಮೂಗು ಗಂಟಲು ತಜ್ಞ ಡಾಕ್ಟರ್ ದೀಪಕ್ ಹಲ್ದಿಪುರ್ ಅವರು ನಿನ್ನೆ ಯಾರೋ ಒಬ್ಬರ ಹತ್ರ ಮಾತಾಡುವಂಥ ಒಂದು ಇಂಟರ್ವ್ಯೂವನ್ನು ಕೇಳಿದೆ. ನನ್ನ ಆಪ್ತ ಮಿತ್ರರು ಅವ್ರಿಗೆ ಆಪರೇಷನ್ ಥಿಯೇಟರ್ಲಿ ನಿನ್ನೆ ಒಂದೇ ದಿವಸ ಅವರು ಬ್ಲ್ಯಾಕ್ ಫಂಗಸ್ ಆಪರೇಷನ್ ಥಿಯೇಟರ್ ಅವ್ರ ಲಿಸ್ಟ್ 12 ಕೇಸ್ ಅಂತೆ. ಕರ್ನಾಟಕದಲ್ಲಿ ಹೈಯೆಸ್ಟ್ ಟ್ರೀಟ್ಮೆಂಟ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ ಬೆಂಗಳೂರು. ಆಗ ಅವ್ರು ಹೇಳ್ತಾ ಇದ್ರು, ನಾವು ನೋಡಿ ಈಗ ನಮ್ಗೆ 20 ಆಂಪ್ಯೂಲ್ ಬೇಕು 30 ಆಂಪ್ಯೂಲ್ ಬೇಕು ಅಂತೇಳಿ ನಾವು ಅವರು ADCಗೆ ಕಳಿಸ್ತಾರೆ. ADC ಅಂದರೆ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲ್ ಅವರಿಗೆ ರಿಕ್ವೆಸ್ಟ್ ಆಗ್ತಾರೆ ಇಷ್ಟು ಆಂಪ್ಯೂಲ್ ಬೇಕಂತ. ಈಗ ಅವರು ಎಲ್ರಿಗೂ ಹಂಚಿ ಕೊಡ್ಬೇಕಲ್ಲ ರೀ. ಹೌದು, ಅವಾಗ ಅವರು 20 ಕೇಳಿದ್ರೆ 4-5 ಕೊಡ್ತಾರೆ. ಆದ್ರೆ ನಮ್ಗೆ ಈಗ ರೋಗಿಗಳಿಗೆ ಅಷ್ಟಕ್ಕೊಂದು ಅಮೌಂಟಿನ ಡೋಸೇಜ್ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಯಾವುದೇ ಬ್ಲ್ಯಾಕ್ ಫಂಗಸ್ ಎಷ್ಟು ಡ್ಯಾಮೇಜ್ ಆಗಿದೆ ಅದಕ್ಕೆ ತಕ್ಕದಾದಂತ ಆಂಫೋಟೆರಿಸಿನ್ B ಅನ್ನು ಪರ್ಫೆಕ್ಟ್ ಆಗಿ ಕೊಟ್ರೆ ಕಿತ್ಕೊಂಡು ಹೋಗ್ತದೆ, ಗುಣಮುಖರ ಆಗಲೇಬೇಕು. ಹಾಗಾಗಿ ನಾನು ಹೇಳುದು ಬ್ಲ್ಯಾಕ್ ಫಂಗಸ್ ಹೆದರಬೇಡಿ, ಬಟ್ ಟ್ರೀಟ್ಮೆಂಟ್ ವಿ ಶುಡ್ ಗೆಟ್ ಎ ಸಫಿಷಿಯಂಟ್. ರಿಯಲಿ ಥ್ಯಾಂಕ್ಫುಲ್ ಟು ಸದಾನಂದ ಗೌಡರು, ಯಾಕಂದ್ರೆ ಈಗ ಸಫಿಷಿಯಂಟ್ ನಾನು ಸ್ಟಾಕ್ ಕಳಿಸ್ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕರ್ನಾಟಕದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅವರು ಹೌದು. ಅದರೊಟ್ಟಿಗೆ ಈಗ ಹಣವಂತರಿಗೆ ಎಲ್ಲಾದ್ರೂ ಇದ್ರೆ ಈಗ ಬೇರೆ ಒಂದೆರಡು ಮಾತ್ರೆಗಳು ಸಮೇತ ಮಾರ್ಕೆಟ್ನಲ್ಲಿ ಸಿಗ್ತದೆ. ಉದಾಹರಣೆಗೆ ಪೊಸಗೊನಜೋಲ್, ಇಸೋಗೊನಜೋಲ್ ಅಂತ ಒಂದು ಕೆಲವೊಂದು ಮಾತ್ರೆಗಳು ಬರ್ತದೆ. ಅದನ್ನು ಇಂಜೆಕ್ಷನ್ ಅಥವಾ ಮಾತ್ರೆ ರೂಪದಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಅದರದ್ದು ಆಂಫೋಟೆರಿಸಿನ್ ಅಷ್ಟು ಇದು ಇಲ್ಲದಿದ್ರು ಆಂಫೋಟೆರಿಸಿನ್ ಇದ್ದ ಒಂದು 80-90% ಅದು ಇಫೆಕ್ಟ್ ಇದ್ರ ಮೇಲೆ ಮಾಡ್ತದೆ. ಅದ್ರ ಮೇಲೆ ಬ್ಲ್ಯಾಕ್ ಫಂಗಸ್ ಗುಣಮುಖರಾಗುವಂತ ಸಾಧ್ಯತೆ ಸಹ ಆ ಮಾತ್ರೆಗಳಿದೆ. ಆದ್ರೆ ಅದು ಎಕ್ಸ್ಪೆನ್ಸಿವ್. ಒಂದೊಂದು ಮಾತ್ರೆಗೂ 3-3.5 ಸಾವಿರ ರೂಪಾಯಿ ಉಂಟು. ಅದನ್ನು ಒಂದಷ್ಟು ದಿನ ತಗೊಳ್ಳೋದು ಅಂತ ಹೇಳಿದ್ರೆ ಒಂದಷ್ಟು ಲಕ್ಷವೇ ಖರ್ಚು ಮಾಡಬೇಕಾಗ್ತದೆ. ಎಸ್, ಈಗ ನೀವು ಒಂದು ಹೇಳಿದ್ರಿ ಡಾಕ್ಟ್ರೆ, ಅಂದರೆ ಇವೆಲ್ಲವೂ ಕೂಡ ಬ್ಲ್ಯಾಕ್ ಫಂಗಸ್ ಅಂದರೆ ಇತ್ತೀಚೆಗೆ ಹೊಸದಾಗಿ ಹೆಸರು ಕೇಳುವ ರೀತಿಯಲ್ಲಿ ಉಂಟು ನಮಗೆಲ್ಲ. ಈ ಹಿಂದೆ ಇದ್ದಂಥ ಕಾಯಿಲೆ ಹೊಸದಾಗಿ ಕೇಳುವ ರೀತಿಯಲ್ಲಿ, ಅಂದರೆ ಇದು ಬರುವುದಕ್ಕಿಂತ ಮೊದಲೇ ನಾವು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು. ಆದರೆ ಒಂದೆಡೆಯಲ್ಲಿ ನಾವು COVID-19 ಚಿಕಿತ್ಸೆ ಪಡೆದು ಒಂದಷ್ಟು ಸುಸ್ತಾಗಿರ್ತಾರೆ ಎಲ್ಲ ರೀತಿಯಿಂದಲೂ ಕೂಡ. ಈಗ ಮತ್ತೆ ಬ್ಲ್ಯಾಕ್ ಫಂಗಸ್ ಬಂದಾಗ ಮತ್ತೆ ಅದಕ್ಕೂ ಟ್ರೀಟ್ಮೆಂಟ್ ಪಡೆದುಕೊಂಡು ಮತ್ತೆ ಒಂದಷ್ಟು ಆರೋಗ್ಯವನ್ನು ಹದಗೆಟ್ಟುವಂಥ ಪರಿಸ್ಥಿತಿಗಳು ಬರುವುದು ಅಥವಾ ಇನ್ನಷ್ಟು ಬೇರೆ ಬೇರೆ ಸಂಕಷ್ಟಗಳಿಗೆ ಈಡಾಗುವಂಥ ಪರಿಸ್ಥಿತಿ ಅಂತ ಅನ್ನೋದು. ಇದು ಯಾಕೆ ಅಂದರೆ ಕಳೆದ ಬಾರಿ ನೀವೇ ಹೇಳಿದಾಗೆ ಕಳೆದ ಬಾರಿ ಗೊತ್ತಾಗಲಿಲ್ಲ, ಈ ಬಾರಿ ಇದು ಗೊತ್ತಾಗ್ತದೆ, ಈ ಬಾರಿ ಬರ್ತಾ ಇದೆ. ಕಳೆದ ಬಾರಿ ಕೆಲವೊಂದೆರಡು ಕೇಸ್ ಬಂದಿತ್ತಂತೆ, ಆದರೆ ಅದೇ ಎಲ್ಲಿ ಸುದ್ದಿ ಆಗಲಿಲ್ಲ. ಯಾಕಂದ್ರೆ ಅದನ್ನು ಕೂಡಲೇ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಿದ್ದಾರೆ. ಆವಾಗ ಈ ಇಂಜೆಕ್ಷನ್ಸ್ ಲಭ್ಯ ಇತ್ತು. ಈಗ ಒಂದೇ ಸತಿ ಈಗ 1-2 ಕೇಸ್ ಕರ್ನಾಟಕದಲ್ಲಿ ಬಂದರೆ ಟ್ರೀಟ್ಮೆಂಟ್ ಕೊಡ್ಬೋದು. ಈಗಾಗಲೇ ಈಗ ನನ್ನ 400-500 ಕೇಸ್ ಇರ್ಬೋದು ಕರ್ನಾಟಕದಲ್ಲಿ ಬ್ಲ್ಯಾಕ್ ಫಂಗಸ್.
ಅವಾಗ ಎಲ್ಲಿಂದ ಕೊಡ್ಲಿಕ್ಕೆ ಹೋಗೋದು? ಒಬ್ಬೊಬ್ಬರಿಗೆ ಈಗ ಒಂದು 10, 15, 20 ವೈಲ್ಸ್ಗಳು ಇಂಜೆಕ್ಷನ್ ಕೊಡುವಾಗ ಎಲ್ಲಿಂದ ಬರುದ್ರಿ? ಕರೆಕ್ಟ್. ಕೆಲವರು ಆ ಆಂಫೋಟೆರಿಸಿನ್ ಬಿ ಡ್ರಾಪ್ಸ್ ಮಾಡಿ ಮೂಗಿಗೆ ಹಾಕ್ತಾ ಇದ್ದಾರೆ, ಅದರಲ್ಲಾದ್ರೂ ಸ್ವಲ್ಪ ಇಫೆಕ್ಟ್. ಎಲ್ಲ ರೀತಿ ಏನು ಟ್ರಯಲ್ ಆ್ಯಂಡ್ ಎರರ್. ಈ ಮೆಡಿಸಿನ್ ವರ್ಕ್ ಆಗ್ತಂತ ಗೊತ್ತು, ಅದು ಯಾವ್ಯಾವ ರೂಪದಲ್ಲಿ ಉಂಟು ಸಿಗ್ತದೆ ಆದಷ್ಟು ಹಾಕ್ಲಿಕ್ಕೆ ಟ್ರೈ ಮಾಡೋದು. ಮೆಡಿಸಿನ್ ಲಭ್ಯತೆನೂ ಬೇಕಾಗ್ತದಲ್ವಾ. ಇಲ್ಲಿ ಎಲ್ಲೋ ಕೋವಿಡ್ ಅನ್ನುವಂಥ ಕಾಯಿಲೆ ಅದು ಎಲ್ಲಿಯದೋ ಯಾವುದರದ್ದು ಒಂದು ಕಡೆಯಲ್ಲಿ ಅದು ಮತ್ತೆ ಅಂದರೆ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಅದು ಕೂಡ ಒಂದು ಮತ್ತೊಂದು ಕಾಯಿಲೆ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಅನ್ನುವಂಥದ್ದು. ಅಂದರೆ ಈಗ ಕಣ್ಣು ಬಹಳ ಒಂದು ಇಂಪಾರ್ಟೆಂಟ್ ಆದಂಥ ಬಹಳ ಪ್ರಮುಖವಾದಂಥ ಒಂದು ಅಂಗ. ಸೊ ಇಲ್ಲೂ ಅದಕ್ಕೂ ಒಂದು ಸಂಬಂಧವನ್ನು ಅದು ಮೆಟ್ಟುಕೊಳ್ತದೆ. ಅಂದರೆ ಇದು ಎಲ್ಲೋ ಈಗ ಕಣ್ಣಿಗೆ ಬಂತು, ಮತ್ತು ಮುಂದಿನ ವರ್ಷ ಇಂಥ ಟ್ರೀಟ್ಮೆಂಟ್ಗಳನ್ನು ಪಡೆದುಕೊಳ್ತಾ ಹೋದಾಗ ಬೇರೆ ಇನ್ನೇನೇನೋ ಕಾಯಿಲೆಗಳು ಎಫೆಕ್ಟ್ಗಳು ಬರುವಂಥದ್ದು ಸಾಧ್ಯತೆ ಇದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇದೆ, ಏನೇನೋ ಕಾಯಿಲೆಗಳು ಬರ್ಬೋದು. ಇದಕ್ಕೆಲ್ಲ ನಾವು ನಮ್ಮ ಭಾರತ ದೇಶದ ಪ್ರಧಾನಿಯವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ನಮ್ಮಲ್ಲಿ ನಾನು ಆ ಪಾರ್ಟಿ ಈ ಪಾರ್ಟಿಗೆ ನಾನು ಯಾರಿಗೆ ಸಪೋರ್ಟ್ ಮಾಡೋದಿಲ್ಲ ರಾಮದಾಸ್. ನಾವು ನಮ್ಮ ಗುಂಡಿಯನ್ನು ನಾವು ತೋಡ್ಕೊಂಡದ್ದು. ನಮ್ಮ ಪ್ರಧಾನಮಂತ್ರಿಯವರು ಅವಾಗ ವ್ಯಾಕ್ಸಿನ್ ತಗೊಳ್ಳಿ ಅಂತ ಹೇಳಿದಾಗ ಯಾಕೆ ತಗೊಳ್ಳಿಲ್ಲ ಜನ ವ್ಯಾಕ್ಸಿನ್? ತಪ್ಪು ಯಾರ್ದು? ನನಗೆ ಉತ್ತರ ಕೊಡಿ ನೀವು. ವ್ಯಾಕ್ಸಿನನ್ನು ಅಮೇರಿಕಾದಲ್ಲಿ ನನ್ನ ಚಿಕ್ಕಮ್ಮ ಇದ್ದಾರೆ ಫಿನಿಕ್ಸ್ನಲ್ಲಿ, ಅರಿಜೋನಾ. ಅವರು ಮೊನ್ನೆ ಫೋನ್ ಮಾಡಿದರು, ಪ್ರಸಾದ್ ನಮ್ಮದು ಗೌರ್ಮೆಂಟ್ ಅನೌನ್ಸ್ ಮಾಡ್ತೀವಿ ಇವತ್ತಿಂದ ನಾವು ಮಾಸ್ಕ್. ಏನಾಯಿತು? ನಾನು 2 ತಗೊಳ್ಳಿಲ್ವ? ಸುಮ್ಮನೆ ಮೊನ್ನೆ ಯಾರೊಬ್ರು ಯಾವುದೋ ಒಬ್ಬರು ಹೇಳುದಂತ ಅದು ಮೋದಿ ವ್ಯಾಕ್ಸಿನ್ ಯಾಕೆ ತಗೊಳ್ಳೋದಂತ. ಇಂಥ ಒಂದು ಅಪಪ್ರಚಾರ ಮಾಡಿಕೊಂಡೇ ಇದಾಯಿತು. ವ್ಯಾಕ್ಸಿನ್ ಆ ನಮ್ನಿ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲೋ ಬೇರೆ ಬೇರೆ ಇಂಥ ಟ್ರೀಟ್ಮೆಂಟ್ಗಳು ಹೊಸದಾಗಿ ಬಂದಾಗ, ಅಂದರೆ ಗೊತ್ತಿಲ್ಲದಂಥ ಟ್ರೀಟ್ಮೆಂಟ್ ಅಂತ ಒಂದು ಅಂದರೆ ಹೊಸದಾಗಿ ಬಂತು ಅಂತ. ತಲೆನೋವಿಗೆ ಇಂಥ ಮಾತ್ರೆ ತಗೊಳ್ಬೇಕು, ಎಲ್ಲರೂ ತಗೊಳ್ತಾರೆ ಗೊತ್ತಿದೆ. ನಾನು ಒಂದು ಮಧ್ಯೆ ಬಾಯಿ ಹಾಕ್ತೀನಿ. ಈ ಒಂದು ಬ್ಲ್ಯಾಕ್ ಫಂಗಸ್ ನನಗೀಗ ಐಡಿಯಾ ಬಂತು. ಈ ಒಂದು ಬ್ಲ್ಯಾಕ್ ಫಂಗಸ್ ಬಂದಂತ ರೋಗಿಗಳು 90% ಆಫ್ ದ ಪೀಪಲ್ ನಾಟ್ ಟೇಕನ್ ವ್ಯಾಕ್ಸಿನ್ ಅಂತ. 98% ಪೀಪಲ್ ನಾಟ್ ಟೇಕನ್ ವ್ಯಾಕ್ಸಿನ್. ಅದನ್ನು ನೆನ್ಪಿಟ್ಕೊಳ್ಬೇಕು. ವ್ಯಾಕ್ಸಿನ್ ತಕೊಂಡು ಕೋವಿಡ್ ಬಂದವರಿಗೆ ಯಾರಿಗೂ ಬ್ಲ್ಯಾಕ್ ಫಂಗಸ್ ಬಂದಂತ ಸಾಧ್ಯತೆ ಅಲ್ಲ. ಅವರಿಗೆ ಬಂದಿರುವಂಥ ಸಂದರ್ಭದಲ್ಲೂ ಕೂಡ ವ್ಯಾಕ್ಸಿನ್ ಇನ್ನೂ ಕೂಡ ಅದು ಬೇರೆ ಬೇರೆ ಕಾರಣಗಳಿಗೆ ಸಿಗ್ತಾ ಇರಲಿಲ್ಲ. ಇಂಥದ್ದೆಲ್ಲ ಕಾರಣಗಳು ಕೂಡ ಇದ್ವು. ಈಗ ಸಿಗ್ತಿಲ್ಲ ರಾಮದಾಸ್, ಅವಾಗ ಇತ್ರಿ ವ್ಯಾಕ್ಸಿನ್. ಅದೆಷ್ಟೋ ಲಕ್ಷಾಂತರ ಬನ್ನಿ ಅಂತ ಹೇಳೋ ಲಕ್ಷಾಂತರ ಡೋಸ್ ಹಾಳಾಗಿ ಹೋಗಿದೆ ವ್ಯಾಕ್ಸಿನ್, ಗೊತ್ತಿಲ್ಲ. ಇದೊಂದು ಗ್ರೇಟ್ ಜಾಬ್. ಬೇರೆಲ್ಲ ಕಡೆಯಲ್ಲಿ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ವ್ಯಾಕ್ಸಿನ್ ಹಣ ಕೊಡ್ತಾ ಇದ್ದಾರೆ. ಏನು ಪ್ರೈವೇಟ್ನಲ್ಲಿ ಬರೀ ಒಂದು 250 ರೂಪಾಯಿಗೆ ವ್ಯಾಕ್ಸಿನ್ ಕೊಡ್ತಾ ಇದ್ದದ್ದು. ಅವಾಗ ಜನರು ಬೇರೆ ಬೇರೆ ಕಾರಣವನ್ನು ಎದುರಿಟ್ಟು ವ್ಯಾಕ್ಸಿನ್ ನಾನು ತಗೊಳ್ಳೋದಿಲ್ಲ. ನನ್ನಲ್ಲಿ ಎಷ್ಟೋ ಸ್ಟಾಫ್ಗಳು ಹಾಗೆ ಹೇಳ್ತಿದ್ರು. ಬಹಳ ಸಿಟ್ಟು ಬಂತು, ತೆಗೆದುಬಿಡ್ತೀನಿ ಕೆಲಸದಿಂದ ಅಂತ ಹೇಳಿದೆ. ವ್ಯಾಕ್ಸಿನ್ ತಗೊಳ್ಳೇಬೇಕಂತ. ಈ ಸಂದರ್ಭ ನಾನು ಅದನ್ನೇ ಹೇಳಿದೆ. ಈಗ ತಾವೊಬ್ಬ ಕಣ್ಣಿನ ಡಾಕ್ಟರ್, ತಾವೊಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಿ, ತಮಗೆ ಗೊತ್ತಿದೆ, ನನಗೂ ಒಂದು ತಗೊಳ್ಳಿಕ್ಕೆ ಒಂದು ಧೈರ್ಯ ಇರ್ತದೆ, ಕಾನ್ಫಿಡೆನ್ಸ್ ಇರ್ತದೆ ಅಂತ. ಈ ಒಂದು ಕಾನ್ಫಿಡೆನ್ಸನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಕಳೆದ ಕೋವಿಡ್-19 ಅದು ಸೃಷ್ಟಿ ಮಾಡಿರುವಂಥದ್ದು. ಇಲ್ಲಿ ಮತ್ತೊಂದು ಇನ್ನೊಂದು ಹೊಸದು ಈಗ ನೀವೇ ಹೇಳಿದಾಗೆ ಟ್ರೀಟ್ಮೆಂಟ್ಗಳು, ಬ್ಲ್ಯಾಕ್ ಫಂಗಸ್ಸಿಗೆ ಅದು ಬಂದಿರುವಂಥ ಕಾರಣಗಳು ಬಹಳ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಹೋಗುವಂಥದ್ದು. ಸೊ ಈಗ ಬಂದಾಗ ಜನರಿಗೂ ಕೂಡ ಸಹಜವಾಗಿ ಒಂದಷ್ಟು ಗೊಂದಲದ ಗೂಡಾಗೋದು ಅಥವಾ ಆತಂಕ ಮತ್ತೆ ಜಾಸ್ತಿ ಆಗೋದು ಇಲ್ಲ. ಇದನ್ನು ಹೇಗೆ ಸರಿ ಮಾಡ್ಬೋದು ಅಂತ ಹೇಳ್ತೀರಿ ಡಾಕ್ಟ್ರೆ? ಸರಿ ಮಾಡಲಿಕ್ಕೆ ಅಂದರೆ ನಮಗೀಗ ಅದನ್ನು ಕಂಪ್ಲೀಟ್ಲಿ ಒಂದು ಆ ರೋಗಾಣುವನ್ನು ಅಥವಾ ಫಂಗಸ್ ಎಂಬ ರೋಗಾಣುವನ್ನು ಕರೆಕ್ಟಾಗಿ ಸ್ಟಡಿ ಮಾಡಿ, ಈಗ ಇದಕ್ಕೆಲ್ಲ ಕಾರಣ ಪೋಸ್ಟ್ ಕೋವಿಡ್ ಪೇಷನಲ್ಲಿ ಕಾಣುತ್ತೆ. ಹಾಗಾದರೆ ಕೋವಿಡ್ ಬರೆದಿದ್ರೆ ಇದು ಬರೋದಿಲ್ಲ. ಈ ಫಂಗಸ್ಸು ಕಡಿಮೆ ಅಂದರೆ ಅಷ್ಟು ಒಂದು ಇಮ್ಯುನಿಟಿ ಕಡಿಮೆ ಆದ ಒಂದು ರೋಗಿಗಳಲ್ಲಿ ಬರ್ಬೋದು. ಸೊ ಈಗ ಇಮ್ಯುನಿಟಿ ಈಗ ಎಕ್ಸಾಕ್ಟ್ಲಿ ನಾವು ಅವಾಗ ಡಬಲ್ ಮ್ಯೂಟೆಂಟ್ ವೈರಸ್ ಲಂಡನ್ನಲ್ಲಿ ಬಂತು, ಅದು ಬಂತು, ಅವಾಗ ಸ್ಪ್ರೆಡ್ ಆಗ್ತಾ ಇರುವಾಗ ಅವಾಗ ನಾವು ವ್ಯಾಕ್ಸಿನೇಷನನ್ನು ಕೂಡಲೇ ಆದಷ್ಟು ಬೇಗ ತಗೊಂಡಿದ್ರೆ ಇಷ್ಟು ಸ್ಪ್ರೆಡ್ ಆಗಲಿಕ್ಕಿಲ್ಲ. ನನ್ನ ಅನಿಸಿಕೆ ಏನಂದರೆ ಇನ್ನೂ ಒಂದು 2-3 ತಿಂಗಳಲ್ಲಿ ವ್ಯಾಕ್ಸಿನ್ ಎಲ್ಲರಿಗೂ ಸಿಗುವಂಥ ಸಾಧ್ಯತೆ ಮಾಡ್ತಾರೆ. ಫಂಗಸ್ಗಳು ಹೆಚ್ಚಿರಲಿಕ್ಕೆ ಕಾರಣ ಅಂದರೆ ನಾನು ಹೇಳೋದು ನಮ್ಮ ದೇಹದಿಂದ ಹೊರಗೆ ಇರುವಂಥ ಫಂಗಸ್ಗಳು ಕೂಡ ಕಾರಣ ಆಗ್ತದ ಅಂತ. ಅಂದ್ರೆ ವಾತಾವರಣದಲ್ಲಿ ಶುಚಿಯಾಗಿ ಇಡಬೇಕು, ಶುಚಿ ಇಲ್ಲ. ಹೌದು, ಈಗ ಕೆಲವರು ನೋಡಿ, ಈಗ ಕೋವಿಡ್ ಬಂದ ರೋಗಿ ಮೊನ್ನೆ ಒಬ್ರು ಹೇಳ್ತಿದ್ರು, ಮನೆ ಬರುದು ಅದು ಯಾವುದೋ ಒಂದು ಕಬಾಟ್ ಕ್ಲೀನ್ ಮಾಡೋದು, ಕಬಾಟ್ ತೆಗೆದ್ರೆ ಫುಲ್ ಫಂಗಸ್ ಕಪ್ ಅದನ್ನು
ತಿಕ್ಕೊಂಡು ಉಜ್ಜೋದು, ಅದರಿಂದನೂ ಬರ್ಬೋದು. ಎನ್ವೈರ್ಮೆಂಟ್ ನಾನು ಹೇಳಿದ್ದು, ಮನೆಯಲ್ಲೆಲ್ಲ ಯಾವ್ದು ಕೋಣೆಯಲ್ಲೆಲ್ಲ ಎಲ್ಲಿ ಪೇಂಟೇ ಮಾಡೋದಿಲ್ಲ, ಎಲ್ಲ ಕೆಲವು ನೋಡಿದಿರಲ್ಲ, ಮಳೆ ನೀರೆಲ್ಲ ಬಂದು ಕಪ್ಪು ಫಂಗಸ್ ಕಾಣ್ತದೆ ಗೋಡೆ ಮಧ್ಯ. ಅದೇ ಹಾಗಾದ್ರೆ ಈ ಮಳೆಗಾಲದಲ್ಲಿ ಈಗ ಅದು ಇನ್ನು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಕರೆಕ್ಟ್. ಧೂಳುಗಳಲ್ಲಿ ಹಿಡ್ಕೊಂಡಿರ್ತದೆ. ಧೂಳಲ್ಲ, ಇದು ಫಂಗಸ್ ಬರುದ್ರಿ. ಅದು ಹೆಚ್ಚು ಒಂಥರ ಆವೆ ಇದ್ದ ಕಡೆಯಲ್ಲಿ ಬರುದು ಅದು ಫಂಗಸ್. ಸೊ ಅದು ಮತ್ತೆ ಬರುವಂತ ಚಾನ್ಸಸ್ಗಳು ವೆರಿ ಹೈ. ಹಾಗಾಗಿ ನಾವು ವಾತಾವರಣವನ್ನು ಶುಚಿತ್ವದಲ್ಲಿ ಇಡುವಂತೆನೂ ಕೂಡ ನಾವು ಅದಕ್ಕೋಸ್ಕರ ನಾನು ಹೇಳುದು, ಕೋವಿಡ್ ಆದ್ಮೇಲೆ ಮನೆಗೆ ಹೋದಂತ ಒಂದು ರೋಗಿ 1 ತಿಂಗಳು ಬೆಟರ್ ಟು ಟೇಕ್ ರೆಸ್ಟ್. ರೈತರಾದ್ರೆ ಗದ್ದೆಗೆ ಹೋಗೋದು ಬೇಡ, ಮಣ್ಣಲ್ಲಿ ಕೆಲಸ ಮಾಡೋದು ಬೇಡ, ಮರಳಲ್ಲಿ ಕೆಲಸ ಮಾಡೋದು ಬೇಡ, ಅಥವಾ ಯಾವುದೋ ಒಂದು ಗಿಡದ ಹತ್ರ ಹೋಗಿ ಗಾರ್ಡನಿಂಗ್ ಮಾಡೋದು ಬೇಡ, ಅಥವಾ ಮನೆಯಲ್ಲಿರುವಂಥ ಒಂದು ಅನ್ಹೆಲ್ದಿ ಪ್ರಾಣಿ ಪಕ್ಷಿ ಜೊತೆಗೆ ಒಡನಾಟ ಮಾಡೋದು. ಸ್ವಲ್ಪ 1 ತಿಂಗಳ ತನಕ ಅವ್ರ ಬಾಡಿಯ ಇಮ್ಯುನಿಟಿಯನ್ನು ಕರೆಕ್ಟಾಗಿ ಇಂಪ್ರೂವ್ ಮಾಡಿದ್ರೆ ಒಳ್ಳೇದು. ಇನ್ನೊಂದು, ನಾನು ಯಾಕೆ ಬರ್ತದೆ ಈ ಬ್ಲ್ಯಾಕ್ ಫಂಗಸ್ ಅಂತ ಇನ್ನೊಬ್ರು ಹೈಪೋಥಿಕೇಶನ್ ಅನ್ನು ಹೇಳ್ತಾ ಇದ್ರು. ಈಗ ಕೆಲವರಿಗೀಗ ನೀವು ಆಗ ಹೇಳಿದ್ರೆ ಹಾಸ್ಪಿಟ್ಲಲ್ಲಿ ಇದ್ದವ್ರು ರಿಕವರಿ ಕಡಿಮೆ, ಮನೆಯಲ್ಲಿ ಯಾರೆಲ್ಲ ಹೋಮ್ ಕೇರ್ ಟ್ರೀಟ್ಮೆಂಟ್ ತಗೊಂಡವರು ಬೆಟರ್ ಆಗಿದೆ. ಆದ್ರೆ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡವರಿಗೂ ಬ್ಲ್ಯಾಕ್ ಫಂಗಸ್ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೊಬ್ರು ಕಾರಣ ಕೊಡ್ತಾರೆ, ಏನಂತ ಹೇಳಿದ್ರೆ ಮನೆಯಲ್ಲಿ ಇರುವವರಿಗೆ ಈಗ ಬೇರೆ ಇದಿರುವುದಿಲ್ಲ, ಸ್ವಲ್ಪ ಸ್ಯಾಚುರೇಷನ್ ಡೌನ್ ಇದ್ದವರಿಗೆ ಮನೆಯಲ್ಲೇ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನೇ ಜನರು ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಕ್ಸಿಜನ್ ಕಾನ್ಸಂಟ್ರೇಟ್ ಇರ್ಬೋದು ಅಥವಾ ಬೇರೆ ಆಕ್ಸಿಜನ್ ಸಿಲಿಂಡರ್ ಇರ್ಬೋದು. ಈ ಆಕ್ಸಿಜನ್ ಕಾನ್ಸಂಟ್ರೇಟರಿಗೆ ನಾವು ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಅದರ ಮೂಲಕ ಆಕ್ಸಿಜನ್ ನಮ್ಮ ಇದಕ್ಕೆ ಬರೋದು. ಏನಾಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಹಾಕುವಂತ ನೀರು ಕಲುಷಿತ ಇದ್ರೆ ನೀವೇನು ಮಾಡ್ತೀರಿ? ಅವರು ಅಕಾರ್ಡಿಂಗ್ ಟು ದೆಮ್ ಇಟ್ ಶುಡ್ ಬಿ ಐದರ್ ಡಿಸ್ಟಿಲ್ ವಾಟರ್ ಆರ್ ಇಟ್ ಶುಡ್ ಬಿ ಐದರ್ ಕಾದಿ ಆರಿಸಿದಂತ ನೀರನ್ನು ಹಾಕಿದ್ರೆ ಬೆಟರ್ ಅಂತ ಅದಕ್ಕೆ. ಆದ್ರೆ ಕೆಲವು ಜನರಿಗೆ ಅದು ಗೊತ್ತಿರುವುದಿಲ್ಲ. ಇಮಿಡಿಯೇಟ್ ಆಗಿ ಟ್ಯಾಪ್ ವಾಟರ್ ಅದಕ್ಕೆ ತುಂಬಿಸಿದ್ರೆ, ಟ್ಯಾಪ್ ವಾಟರ್ ಅಲ್ಲಿ ಫಂಗಸ್ ಇದ್ರೆ ಏನ್ ಮಾಡ್ತೀರಿ? ಅದು ಆಕ್ಸಿಜನ್ ಮೂಲಕ ಒಳಗೆ ಒಳಗೆ ಹೋಗ್ಬೋದು. ಸೊ ಇದೆಲ್ಲ ಪಾಸಿಬಿಲಿಟೀಸ್ ಅನ್ನು ನಾವು ಯಾರೂ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮನೆಯಲ್ಲಿ ಯಾವುದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದ್ರೂ ಅದನ್ನು ಶುಚಿತ್ವವಾಗಿ ಕಾಪಾಡಿಕೊಂಡು ಬಂದು ಅದನ್ನು ಕ್ಲೀನ್ ಪ್ರಾಪರ್ ಮಾಡಿ ಅದಕ್ಕೆ ಶುಚಿತ್ವವಾದಂತ ನೀರು ಹಾಕಿ ಅದರಿಂದ ಆಕ್ಸಿಜನ್ ತಗೊಳ್ಬೇಕು. ದಟ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿನ ಶುಚಿತ್ವ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನುವಂಥದ್ದನ್ನ ಬಹುಶಃ ಎಲ್ಲಾ ವಲಯಗಳು ತೆಗೆದುಕೊಳ್ಬೇಕಾಗ್ತದೆ. ಒಬ್ಬ ರೋಗಿ ಹೌದು, ಅದು ಪ್ರಮುಖವಾಗಿ, ಆದರೆ ಆ ರೋಗಿಗೆ ಟ್ರೀಟ್ಮೆಂಟ್ ಮಾಡೋ ಸಂದರ್ಭದಲ್ಲೂ ಕೂಡ ಅದನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ ಹೇಳ್ತೀರಾ? ಏನು ಹೇಳ್ತೀರಿ? ಅಂದರೆ ರೋಗಿ ಅವ್ರ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳದೇ ಇದ್ದದ್ರಿಂದ ಆತನಿಗೆ ಕಾಯಿಲೆ ಬಂತು, ಓಕೆ. ಆದರೆ ಅವನಿಗೆ ಟ್ರೀಟ್ಮೆಂಟ್ ಮಾಡುವ ಸಂದರ್ಭದಲ್ಲೂ ಕೂಡ ಇದೆಲ್ಲವನ್ನು ನಾವು ಹೇಳಬೇಕಾಗ್ತದೆ, ವೈದ್ಯರು ಸಮೇತ ಇದನ್ನೆಲ್ಲವನ್ನು ಅಡ್ವೈಸ್ ಮಾಡಬೇಕು. ಹಾಗಾಗಿ ನಾನೀಗ ಲೋಕಲಿ ಡಾಕ್ಟರ್ಸ್ ಕೊರೋನಾ ಟ್ರೀಟ್ಮೆಂಟ್ ಬಗ್ಗೆ ನನಗೆ ಅದರ ಸಮ್ಮತಿ ಇಲ್ಲ. ಅದರಲ್ಲಿ ಕಂಪ್ಲೀಟ್ಲಿ ನಾಲೆಜ್ ಇದ್ದಂಥ ಡಾಕ್ಟರ್ ಎಲ್ಲ ಒಂದು ಕಂಪ್ಲೀಟ್ ವಿಷಯನ ಅವರಿಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ಹೇಳಿದರೆ ಮಾತ್ರ ಹೀಗೆ ಮುಂದೆ ಪೋಸ್ಟ್ ಕೋವಿಡ್ ತೊಂದರೆಗಳು, ಈಗ ಬ್ಲ್ಯಾಕ್ ಫಂಗಸ್ ಬಂದು ಮುಂದೆ ಮತ್ತೊಂದು ತೊಂದರೆ ಬರ್ಬೋದು. ನೀವು ಭವಿಷ್ಯ ಹೇಳ್ತಾ ಇದ್ದೀರಿ, ಇವೆಲ್ಲವೂ ನನ್ನ ಪ್ರಕಾರ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಇನ್ನೊಂದು ಅನದರ್ 3 months ಅಲ್ಲಿ ವ್ಯಾಕ್ಸಿನೇಷನ್ ತಗೊಂಡು ಮುಂದುವರೆದು ಇದು ನಾವು ಜಯಿಸ್ತೇವೆ. ನನ್ನ ಹತ್ರ ಕೇಳಿದ್ರೆ 2022 ವಿ ಆರ್ ಇನ್ ಎ ವಿನ್ನಿಂಗ್ ಸ್ಟೇಟಸ್. ಎಸ್ ಸರ್. ಕೊನೆಯದಾಗಿ ಈ ಕಣ್ಣು ಮತ್ತು ಕೋವಿಡ್ ಲಿಂಕ್ ಕಾಯಿಲೆಗಳು, ಈಗ ಬ್ಲ್ಯಾಕ್ ಫಂಗಸ್, ಇನ್ನು ಬೇರೆ ಯಾವುದ್ರ ಬಗ್ಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ ಅಂತ ಹೇಳಿ? ಜಾಗೃತಿ ಏನಿಲ್ಲ, ಬಾಡಿಯ ಇಮ್ಯುನಿಟಿಯನ್ನು ನೀವು ಇಂಪ್ರೂವ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಸ್ ಆಲ್ವೇಸ್ ವೆನ್ ಯು ಆರ್ ಗೋಯಿಂಗ್ ಗಾಗಲ್ಸ್ ಹಾಕಿ, ಆದಷ್ಟು ಕಣ್ಣಿಗೆ ಬೇರೆ ಕೋವಿಡ್ ಸಮಯದಲ್ಲಿ ಕೆಂಪು ಕಣ್ಣು ಬರೆದಿದ್ದಾಗೆ ಗಾಗಲ್ಸ್ ಹಾಕ್ಕೊಂಡು ಹೊರಗಡೆ ಹೋದರೆ ಒಳ್ಳೆಯದು. ಆಫ್ ಕೋರ್ಸ್ ಮಾಸ್ಕನ್ನು ಧರಿಸಲೇಬೇಕು, ಪ್ರಿಫರೇಬಲಿ N95, ಸ್ಯಾನಿಟೈಸೇಷನ್, ಪ್ಲಸ್ ಇದು ಯಾವುದು ಬೇರೆಲ್ಲ ಜಾಗ್ರತೆಯನ್ನು ಮಾಡಬೇಕು. ಸೊ ಪೋಸ್ಟ್ ಕೋವಿಡ್ ಅಲ್ಲಿ ಈಗಾಗಲೇ ನಾನು ಕೆಲವೆಲ್ಲ ಹೇಳಿದೆ, ಸ್ಟೀಮ್, ಅದರಲ್ಲಿ ನಾನು ಆರ್ಗ್ಯುಮೆಂಟ್ ಆಗ ಹೇಳಿದೆ. ಕೆಲವರು ಏನು ಹೇಳ್ತಾರೆ, ಬಿಟಾಡಿನ್ ಗಾರ್ಗಲ್ಲು ಮಾಡಿದ್ರೆ ದಿವಸಕ್ಕೆ ಒಂದ್ಸತಿ ಒಳ್ಳೇದು ಹೇಳ್ತಾರೆ. ಆದರೆ ನನ್ನ ಇನ್ನೊಬ್ರು ಮಿತ್ರರ ಹತ್ರ ನಾನು ಡಿಸ್ಕಸ್ ಮಾಡ್ತಿದ್ದೆ, ಇಲ್ಲ ಸರ್, ಈಗ ನಿಮಗೆ ಮೆಡಿಕಲ್ ಶಾಪಲ್ಲಿ ಕ್ಲೋರ್ಹೆಕ್ಸಿಡಿನ್ ಅಂತ ಒಂದು ಸೊಲ್ಯೂಷನ್ ಸಿಗ್ತದೆ, ಮೌತ್ ವಾಶ್ ಅಲ್ಲಿ ಕ್ಲೋರ್ಹೆಕ್ಸಿಡಿನ್ ಇದೆ. ಕ್ಲೋರ್ಹೆಕ್ಸಿಡಿನ್ ಅಲ್ಲಿ ಬಾಯಿಯನ್ನು ಮುಕ್ಕಳಿಸಿದ್ರೆ ಬಾಯಲ್ಲಿರುವಂತ ಇದನ್ನು ಗುಣ ಆಗ್ತದೆ. ಯಾವುದು ಈ ಅದು ಫಂಗಿಸೈಡಲ್ ಏಜೆಂಟ್ ದಟ್ ವಿಲ್ ಕಿಲ್ ದ ಫಂಗಸ್ ಅಂತೆ. ದಟ್ ಆಲ್ಸೋ ಯೂಸ್ಫುಲ್. ಸೊ ವಿ ಹ್ಯಾವ್ ಟು
ಅಂದ್ರೆ ಏನೆಲ್ಲ ಬೆಸ್ಟ್ ವೇಯಿಂದ ನಮ್ಮ ಆರೋಗ್ಯವನ್ನು ಜಾಗ್ರತೆ ಇಟ್ಕೊಳ್ಳುವಂತ ಎಲ್ಲ ಪ್ರಿಕಾಷನರಿ, ಸ್ವಲ್ಪ ಸ್ಟೀಮು, ಸ್ವಲ್ಪ ರಾತ್ರಿಗೆ ಬೆಟಡಿನ್, ಬೇರೆ ಟೈಮಲ್ಲಿ ಬಾಯಿ ಮುಕ್ಕಳಿಸೋದು ಕ್ಲೋರೆಕ್ಸಿಡಿನ್, ಮತ್ತೆ ಒಳ್ಳೆ ಆಹಾರ, ಪೌಷ್ಟಿಕಾಂಶದ ಆಹಾರ, ಮತ್ತೆ ಒಂದು ಸ್ವಲ್ಪ ಒಂದು ತಿಂಗಳು ತುಂಬಾ ಜಾಗ್ರತೆ. ಅಯ್ಯೋ ನಾನು ಕೋವಿಡ್ ಮುಗಿತು, ಒಂದು ವಾರದಲ್ಲಿ ಸೀದಾ ಡ್ಯೂಟಿಗೆ ಹೋದೆ, ಅಲ್ಲಿ ಹೋದೆ, ಮಾನಸಿಕ ಆರೋಗ್ಯ, ಅದು ಮಾನಸಿಕ ಕಾನ್ಫಿಡೆನ್ಸ್, ಅದೆಲ್ಲ ಮಾಡ್ತಾ ಬಂದ್ರೆ ಐ ಡೋಂಟ್ ಥಿಂಕ್ ಸೊ ದೇರ್ ಶುಡ್ ಬಿ ಎನಿ ಕಾಂಪ್ಲಿಕೇಶನ್. ಎಸ್ ಡಾಕ್ಟರ್, ತುಂಬ ಥ್ಯಾಂಕ್ ಯು. ಭಾಳಷ್ಟು ಬಹುಶಃ ಬ್ಲ್ಯಾಕ್ ಫಂಗಸ್ ಬಗೆಗೆ ಇರುವಂಥ ಒಂದಷ್ಟು ಏನು ತಿಳುವಳಿಕೆಗಳ ಮಟ್ಟಿಗೆ ಬಗ್ಗೆ ಕೂಡ ಒಂದು ಸ್ವಾರಸ್ಯಕರವಾದಂಥ ಒಂದು ಅಂಶಗಳನ್ನು ನಿಮಗೆ ತಿಳಿ ಹೇಳಿದಿರಿ. ಥ್ಯಾಂಕ್ ಯು ಡಾಕ್ಟ್ರೇ, ಧನ್ಯವಾದಗಳು. ಓಕೆ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.